ಆತ್ಮೀಯ ಸದ್ಭಕ್ತ ಬಂಧುಗಳೇ, ಸಜ್ಜನ ಸಹೃದಯ ಬಂಧುಗಳೇ, ಚಂದ್ರಾಯ ವೇದಸೆ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಃ. ಶ್ರೀರಾಮನ ಪಟ್ಟಾಭಿಷೇಕದ ಉತ್ಸವ ಕಿನ್ಯ ಕೇಶವ ಶಿಶು ಮಂದಿರದ ಈ ಒಂದು ಪುಣ್ಯ ಪರಿಸರದಲ್ಲಿ ನಿನ್ನೆಯಿಂದ ಆರಂಭಗೊಂಡ ಶ್ರೀ 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 ವಿಶ್ವೇಶ್ವತೀರ್ಥ ಶ್ರೀಪಾದಂಗಳವರ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಇದೆ. ಆದಿತ್ಯವಾರ ಶ್ರೀರಾಮ ಪಟ್ಟಾಭಿಷೇಕ ನಡೆಯಲಿಕ್ಕಿದೆ. ನಿನ್ನೆಯ ದಿನ ಶ್ರೀರಾಮ ಸೀತಾರಾಮ ಕಲ್ಯಾಣೋತ್ಸವ ಈ ಕ್ಷೇತ್ರದಲ್ಲಿ ನಡೆಯಿತು. ಕೇಶವ ಶಿಶು ಮಂದಿರ ಕಿನ್ಯ 1988ರಲ್ಲಿ ಈ ಒಂದು ಶಿಶು ಮಂದಿರ ಆರಂಭವಾಗುವಂತಹ ಸಮಾಲೋಚನೆಗಳು ನಡೆದು ಹಿಂದೂ ಸೇವಾ ಪ್ರತಿಷ್ಠಾನದ ಸ್ವರ್ಗೀಯ ಶ್ರೀ ಅಜಿತ್ ಕುಮಾರ್ ಇವರ ಕಲ್ಪನೆಯಂತೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಹಿಂದೂ ಆಚಾರ ವಿಚಾರ ಸಂಸ್ಕೃತಿಗಳನ್ನು ನೀಡಬೇಕು ಎನ್ನುವಂತಹ ಆಲೋಚನೆಯಲ್ಲಿ 1989ರಲ್ಲಿ ಈ ಪರಿಸರದಲ್ಲಿ ದಾನಿಗಳ ಸಹಕಾರದಿಂದ ಸ್ಥಳ ಖರೀದಿಯೊಂದಿಗೆ ಈ ಒಂದು ಕೇಶವ ಶಿಶು ಮಂದಿರ ಈ ಪರಿಸರದಲ್ಲಿ ಆರಂಭಗೊಂಡಿತು. ಆಗಿನ ಕಾಲದಲ್ಲಿ ಕಿನ್ಯದಲ್ಲಿ ಬಲಿಷ್ಠ ಸಂಘಟನೆಯೊಂದು ಕಾರ್ಯಾಚರಿಸ್ತಾ ಇದ್ದು ಯುವಕರೇ ನಾಚುವಂತೆ ತನ್ನ ವೃದ್ಧಾಪ್ಯದಲ್ಲಿಯೂ ಈ ಸಂಘಟನೆಗೆ ನೇತೃತ್ವದ ಬಲವನ್ನು ತುಂಬಿದಂತಹ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕೀರ್ತಿಶೇಷ ಮಹಾಬಲ ಆಳುವ ಸಾಂತ್ಯಗುತ್ತು ಇವರ ನೇತೃತ್ವದಲ್ಲಿ ಈ ಒಂದು ಸಂಘಟನೆ ಬಲಿಷ್ಠವಾಗಿ ಬೆಳೆದು ಕೇಶವ ಶಿಶು ಮಂದಿರದ ಸ್ಥಾಪನೆಗೂ ಕಾರಣ ಆಯಿತು. ಮುಂದಕ್ಕೆ ಇದು ಬೆಳ್ಳಿ ಹಬ್ಬವನ್ನು ಆಚರಿಸಿ ಮುಂದುವರಿಯುತ್ತಾ ಇರುವುದು ಈಗ ಇತಿಹಾಸವಾಗಿದೆ. ಸ್ಥಳದ ಖರೀದಿಯೊಂದಿಗೆ ದಿವಂಗತ ರಮೇಶ್ ಜೈನ್ ಮತ್ತು ಸುರೇಶ್ ಜೈನ್ ಮತ್ತು ಅವರ ಮನೆಯವರ ಸಹಕಾರದಿಂದ ಶಿಶು ಮಂದಿರಕ್ಕೆ ಬೇಕಾದಂತಹ ಕಟ್ಟಡವು ನಿರ್ಮಾಣವಾಗಿ ಆ ಕಟ್ಟಡದೊಂದಿಗೆ ಬಾಲಗೋಕುಲ ಮತ್ತು ಮಕ್ಕಳಿಗೆ ಸಂಸ್ಕಾರ ನೀಡುವಂತಹ ಕಾರ್ಯಕ್ರಮ ಕಳೆದ 28 ವರ್ಷಗಳಿಂದ ಈ ಪರಿಸರದಲ್ಲಿ ನಡೀತಾ ಇದೆ. ಹಾಗಾಗಿ ಇದೊಂದು ಪುಣ್ಯ ಭೂಮಿಯಾಗಿ ಮಕ್ಕಳಿಗೆ ಬಾಲ್ಯದಲ್ಲಿಯೇ ಸಂಸ್ಕಾರವನ್ನು ನೀಡುವಂತಹ ಈ ಒಂದು ಶಿಶು ಮಂದಿರ ಇನ್ನಷ್ಟು ವಿಸ್ತಾರದ ಯೋಜನೆಗಳನ್ನು ಹಮ್ಮಿಕೊಂಡು ಅದಕ್ಕೆ ಪೂರಕವಾಗಿ ನೀರೊಳಿಕೆ ಶ್ರೀಮಾತಾ ಸೇವಾಶ್ರಮದ ಯೋಗಾಚಾರ್ಯರು ಶ್ರೀ ಪುಂಡರೀಕಾಕ್ಷ ಬೆಳ್ಳೂರು ಇವರ ರಾಮಾಯಣ ದರ್ಶನದ 3ನೇ ವರ್ಷದ ಕಾರ್ಯಕ್ರಮವು ಹರಿಕಥಾ ಸತ್ಸಂಗ 33 ಮನೆಗಳಲ್ಲಿ ನಡೆದು ಇದರ ಸಮಾರೋಪ ಕಾರ್ಯಕ್ರಮವು ಇದೇ ಸಂದರ್ಭದಲ್ಲಿ ಜತೆಯಾಗಿ ನಡೆಯುತ್ತಾ ಶ್ರೀರಾಮ ಪಟ್ಟಾಭಿಷೇಕ ಎನ್ನುವಂತಹ ಕಲ್ಪನೆಯೊಂದಿಗೆ ಶ್ರೀರಾಮನ ಆದರ್ಶ ಬದುಕು ಇದರ ಸಂದೇಶವನ್ನು ಸಾರುವಂತಹ ಕಾರ್ಯಕ್ರಮವಾಗಿ 8 ದಿನಗಳ ಪರ್ಯಂತ ಈ ಪುಣ್ಯ ಭೂಮಿಯಲ್ಲಿ ಉತ್ಸವದ ರೀತಿಯಲ್ಲಿ ನಡೆಯುತ್ತಾ ಇದೆ. ನಿನ್ನೆ ಬೆಳಿಗ್ಗೆ 108 ಕಾಯಿ ಗಣಯಾಗ ಸಂಪನ್ನಗೊಂಡು ಬೆಳಿಗ್ಗೆ 8 ದಿನಗಳ ಕಾರ್ಯಕ್ರಮ ಉದ್ಘಾಟನೆಗೊಂಡು ಸಂಜೆ ಧಾರ್ಮಿಕ ಸಭಾ ಕಾರ್ಯಕ್ರಮ, ಇದೀಗ ಮತ್ತೆ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಈ ಒಂದು ಪುಣ್ಯ ಭೂಮಿ ಸಜ್ಜಾಗಿ ನಿಂತಿದೆ. ಇದೀಗ ಬಂದಂತಹ ಅತಿಥಿ ಗಣ್ಯರನ್ನು ಸ್ವಾಗತಿಸುವುದು, ಗೌರವಿಸುವುದು ನಮ್ಮ ಸಂಪ್ರದಾಯ. ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ ಕೇಶವ ಶಿಶು ಮಂದಿರ ಕಿನ್ಯ ಇದರ ವ್ಯವಸ್ಥಾಪಕರಾಗಿ ಶ್ರೀರಾಮ ಪಟ್ಟಾಭಿಷೇಕ ಉತ್ಸವ ಸಮಿತಿಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀಯುತ ನಾರಾಯಣ ಖಜೆ. ಕ್ಷೇತ್ರದ ಅಧಿದೇವತೆ ತಲಪಾಡಿಯ ಶ್ರೀ ದುರ್ಗಾಪರಮೇಶ್ವರಿ ದೇವರನ್ನು ಹಾಗೂ ನಮ್ಮ ಗ್ರಾಮದ ಸಕಲ ದೇವರುಗಳನ್ನೆಲ್ಲ ಸ್ಮರಿಸುತ್ತಾ ಶ್ರೀರಾಮ ಪಟ್ಟಾಭಿಷೇಕದ 2ನೇ ದಿನವಾದ ಈ ದಿನದ ಧರ್ಮಸಭೆಯಲ್ಲಿ ನಡೆದಂಥ ಸ್ವಾಮಿಗಳನ್ನು ಮತ್ತು ಇತರ ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದ ಇಂದಿನ ಧರ್ಮಸಭೆಯ ಆಶೀರ್ವಚನ ನೀಡಲಿಕ್ಕೆ ಬಂದವರು ನಮ್ಮ ಸಮೀಪದ ಮಂಗಳೂರಿನ ರಾಮಕೃಷ್ಣ ಮಠದ ಪೂಜ್ಯರಾದಂತಹ ಶ್ರೀ ಧರ್ಮವ್ರತಾನಂದ ಸ್ವಾಮೀಜಿಯವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇವರು ನಮ್ಮ ಪ್ರಧಾನಮಂತ್ರಿಯವರ ಕನಸಿನ ಸ್ವಚ್ಛ ಭಾರತದ ಒಂದು ಕನಸನ್ನು ನನಸು ಮಾಡುವುದರಲ್ಲಿ ಅಲ್ಲ, ಇಡೀ ಸಮಾಜವನ್ನು ಸ್ವಚ್ಛತೆಯ ಒಂದು ಅರಿವನ್ನು ಮೂಡಿಸಿ ತಾನೂ ಸ್ವಚ್ಛತೆಯನ್ನು ಮಾಡಬೇಕೆಂಬಂಥ ವ್ಯಕ್ತಿಗಳ ಮನಸ್ಸನ್ನು ಅರಳಿಸಿ ಎಲ್ಲರಿಗೂ ಸ್ವಚ್ಛತೆಯ ಒಂದು
ಸಂದೇಶವನ್ನು ನೀಡಿದಂಥ ಮಠ ಎಂದರೆ ಅದು ನಮ್ಮ ಮಂಗಳೂರಿನ ರಾಮಕೃಷ್ಣ ಮಠ. ಅಂತಹ ಮಠದ ಸ್ವಾಮಿಗಳ ನೇತೃತ್ವದಲ್ಲಿ ಇಂದು ಮಂಗಳೂರು ನಗರ ಮಾತ್ರವಲ್ಲ, ಇಡೀ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯೇ ಸ್ವಚ್ಛಕ್ಕೆ ಒಂದು ಮಾದರಿ ನಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ಆಗಿದೆ ಎಂದರೆ ಅದು ನಮಗೆ ತುಂಬ ಸಂತೋಷ ಮತ್ತು ನಮಗೆ ನೆಮ್ಮದಿಯ ಸಂಗತಿ. ಅಂತಹ ಪರಮ ಪೂಜ್ಯ ಸ್ವಾಮೀಜಿಗಳು ನಮ್ಮ ವೇದಿಕೆಗೆ ಬಂದು ಆಶೀರ್ವಚನ ನೀಡುತ್ತಾರಂತೆಂದರೆ ಇದು ನಮ್ಮ ಸೌಭಾಗ್ಯ. ಅಂತಹ ಪರಮ ಪೂಜ್ಯರನ್ನು ಈ ಕಾರ್ಯಕ್ರಮಕ್ಕೆ ಭಕ್ತಿಯಿಂದಲೂ ಭಯದಿಂದಲೂ ಗೌರವದಿಂದಲೂ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾದವರು ಸುರೇಶ್ ಭಂಡಾರಿ ಕಡಂದಲೆ. ಇವರು ಆಡಳಿತ ಮುಕ್ತೇಶ್ವರರು, ಕಚ್ಚೂರು ನಾಗೇಶ್ವರ ದೇವಸ್ಥಾನ ಬಾರ್ಕೂರ್. ನಾವೀಗ ಯೋಚನೆ ಮಾಡಬಹುದು ಇವರು ಬಾರ್ಕೂರಿನವರು ಅಂತ ಅಲ್ಲ, ಇವರ ತರವಾಡು ಮನೆ ನಮ್ಮ ಕಿನ್ಯ ಗ್ರಾಮದ ಕಿನ್ಯ ಬೆಳರಂಗಿ ಮಲರಾಯ ಧೂಮಾವತಿ ದೇವಸ್ಥಾನದ 16 ಮನೆಗಳಲ್ಲಿ ಇವರ ಮಾರುಜಾಗ ಒಂದು ಪ್ರತಿಷ್ಠಿತ ಮನೆ. ಅಂತಹ ಮಾರುಜಾಗ ಮನೆತನದ ಒಬ್ಬ ಹಿರಿಯರಾಗಿ, ಆ ಮನೆತನದ ಜೀರ್ಣೋದ್ಧಾರದ ರೂವಾರಿಯಾಗಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುರೇಶಣ್ಣನಾಗಿ, ಇಡೀ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಬೊಂಬಾಯಿಯಿಂದ ಹಿಡಿದು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಕೊಡುಗೈ ದಾನಿಯಾಗಿ, ಬೊಂಬೈಯಲ್ಲಿ ಉದ್ಯಮಿಯಾಗಿ, ನಮ್ಮೆಲ್ಲರ ಕಣ್ಮಣಿಯಾಗಿ ಕಂಗೊಳಿಸುತ್ತಿರುವ ಸುರೇಶಣ್ಣ ಎಂದರೆ ನಮ್ಮ ಸಮಾಜದ ಆಸ್ತಿ. ಅಂತಹ ನಮ್ಮ ಆತ್ಮೀಯರನ್ನ ಈ ಸಂದರ್ಭದಲ್ಲಿ ಧರ್ಮಸಭೆಗೆ ಗೌರವಪೂರ್ವಕ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ನಮ್ಮ ಸನ್ಮಿತ್ರರಲ್ಲಿ ಒಬ್ಬರಾದಂತಹ ಮಾನ್ಯ ಶ್ರೀ ಜಯರಾಮ್ ಶೆಟ್ರು, ಮಾಜಿ ಶಾಸಕರು, ಕುತ್ತಾರು ಗುತ್ತಿನ ಮನೆತನದಲ್ಲಿ ಜನಿಸಿ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಕೇವಲ ಭಾಜಪದ ಸಮಿತಿಯಲ್ಲಿ ಇಡೀ ಉಳ್ಳಾಲ ತಾಲೂಕನ್ನು ಬಿಜೆಪಿಯನ್ನು ಕಟ್ಟಿ ಬೆಳೆಸಿ ಜನಸಾಮಾನ್ಯರಲ್ಲಿ ಒಂದಾಗಿ ವಿಧಾನಸಭೆಯ ಸದಸ್ಯರಾಗಿ ಅದೆಷ್ಟು ಸೇವಾ ಕಾರ್ಯವನ್ನು ಮಾಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿ ಜಾತಿ ಭೇದ ಪಕ್ಷ ಪಂಗಡವನ್ನೆಲ್ಲ ಮೀರಿ ತಾನು ಶಾಸಕತ್ವದಲ್ಲಿ ಯಾವತ್ತೂ ಒಂದು ವಂಚನೆಯನ್ನು ಮಾಡದೆ ಎಲ್ಲರಿಗೂ ಸಮಾನವಾಗಿ ಒಂದು ಸೇವೆ ಮಾಡಿದ ಕೀರ್ತಿ ಇದ್ದರೆ ಅದು ಮಾನ್ಯ ಶ್ರೀ ಜಯರಾಮ್ ಶೆಟ್ಟರಿಗೆ. ಅಂತಹ ಒಬ್ಬ ಸಜ್ಜನಿಕೆ ಸರಳ ವ್ಯಕ್ತಿಯನ್ನ ನಾವು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಕರೆದಿದ್ದೇವೆ. ಅವರನ್ನ ಗೌರವಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಇನ್ನೊಬ್ಬರು ಚಂದ್ರಾಸ್ ಮುಲ್ಲಾಲ್, ಅಧ್ಯಕ್ಷರು ಭಗವತಿ ಸಮಾಜ ಉಳ್ಳಾಲ. ಚಂದ್ರಾಸನೆಂದರೆ ಅದು ಹುಣ್ಣಿಮೆಯ ಚಂದ್ರನಂತೆ ನಗುಮುಖದ ಸ್ವಭಾವವುಳ್ಳವರು. ಯಾವತ್ತೂ ಅವರು ನಗುವನ್ನು ಬಿಟ್ಟುಕೊಟ್ಟವರಲ್ಲ. ಕೊಡುಗೈ ದಾನಿಯಾಗಿ ಸಮಾಜದಲ್ಲಿ ಪ್ರತಿಷ್ಠಿತ ಒಂದು ಮನೆತನದಲ್ಲಿ ಜನಿಸಿ, ಇವರ ತಂದೆಯವರು ಕೂಡ ಹಾಗೆ ಈಶ್ವರ ಉಳ್ಳಾಲ್ ಎಂದರೆ ನಾನು ಇವರ ತಂದೆಯನ್ನು ಕೂಡ ಬಲ್ಲವನು. ನನ್ನ ಅಜ್ಜಿ ಮನೆ ಉಳ್ಳಾಲಾದ ಕಾರಣ ಅವರಿಗೆ ಹೋಟೆಲ್ ಉದ್ಯಮ ಇತ್ತು. ನಾನು ಅಜ್ಜಿ ಮನೆಗೆ ಹೋದಾಗ ಅವರ ಹೋಟೆಲಲ್ಲಿ ಚಾಯ್ ಕೊಡುವಂತ ಒಂದು ಸೌಭಾಗ್ಯ ನಮ್ಮ ಪಾಲಿಗಿತ್ತು. ಆವಾಗ ಇವರ ತಂದೆಯನ್ನು ನಾನು ತುಂಬ ಬಲ್ಲೆ. ನನ್ನ ಅಜ್ಜನಿಂದಲೂ ಅವರ ವಿಷಯ ನಾನು ತುಂಬ ತಿಳ್ಕೊಂಡವನು. ಅಂತಹ ಚಂದ್ರಾಸ್ ಮುಲ್ಲಾಲು ಇಡೀ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಮಾಜಮುಖಿ ಅಂತ ಕೆಲಸವನ್ನು ತೊಡಗಿಸಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡುವಂತಹ ಯೋಗ್ಯತೆ ಉಳ್ಳವರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. ಮತ್ತೊಬ್ಬರು ಬಾಲಕೃಷ್ಣ ಸಾಮಾನಿ, ಮುಂಬೈಯಲ್ಲಿ ಉದ್ಯಮಿಯಾಗಿ ಕಿನ್ಯ ಬೆಳರಿಂಗೆ ಮಲರಾಯ ಧೂಮಾವತಿ ಬಂಟದ ಚಾರಿಟೇಬಲ್ ಟ್ರಸ್ಟ್ನ ಒಬ್ಬ ಗೌರವಾನ್ವಿತ ಅಧ್ಯಕ್ಷರಾಗಿ, ನಮ್ಮ ಕಿನ್ಯ ಬೆಳರಿಂಗಿ ಸ್ಥಾನ ಎಂದರೆ ಅದು 16 ಮನೆಗಳಲ್ಲಿ ನಮ್ಮದು ಬಿಲ್ಲವರ ಮನೆಯಲ್ಲಿ ಒಂದು ಮನೆ ನಮ್ಮದು ಕೂಡ. ಅಂತಹ ಗೌರವಾನ್ವಿತ ಬಾಲಕೃಷ್ಣ ಶೆಟ್ರು, ಬಾಲಕೃಷ್ಣ ಸಾಮಾನ್ಯವರು ಅವರ ಸರಳ ಸಜ್ಜನಿಕೆಯವರು, ಮಾತು ಕಡಿಮೆಯಾಗಿ ಹೆಚ್ಚು ದುಡಿದು ತಮ್ಮೆಲ್ಲರ ಪ್ರೀತಿಗೆ ಪಾತ್ರರಾಗಿರುವಂತಹ ಅವರು ಕೊಡುಗೈ ದಾನಿಗಳು ಹೌದು. ಅಂಥ ಬಾಲಕೃಷ್ಣ ಸಾಮಾನಿ ಅವರ ಶ್ರೀಮತಿ ಸೇವಂತಿ ಸಾಮಾನ್ಯವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಪರವಾಗಿ ಅತ್ಯಂತ ಶ್ರದ್ಧೆಯಿಂದ ಗೌರವದಿಂದ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಮತ್ತೋರ್ವರು ಯುವ ನೇತಾರರು, ಭಾಜಪದ ಧುರೀಣರು, ಮಾಜಿ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರು ಆಗಿರತಕ್ಕಂಥ ಸತೀಶ್
ಕುಂಪಲದಲ್ಲಿ ಕುಂಪಲ ಅಂದರೆ ಸತೀಶ್, ಸತೀಶ್ ಅಂದ್ರೆ ಕುಂಪಲ. ಯಾಕೆಂದ್ರೆ ಅವರನ್ನು ಹೆಸರು ಕರೆದು ಕಮ್ಮಿ, ಎಲ್ಲರೂ ಕುಂಪಲ ಅಂತ ಕರೆಯುವರು. ಕುಂಪಲದಲ್ಲಿ ಬಾಲಕೃಷ್ಣ ಮಂದಿರವನ್ನು ನಿರ್ಮಾಣ ಮಾಡಿ ಅನೇಕ ಮಕ್ಕಳಿಗೆ, ತಾಯಂದಿರಿಗೆ, ಯುವಕರಿಗೆ ಮಾರ್ಗದರ್ಶಕರಾಗಿ ಭಜನೆ, ಬಾಲಗೋಕುಲ ಇನ್ನಿತರ ಹಲವು ಚಟುವಟಿಕೆಗಳಿಂದ ಒಟ್ಟು ಜನಮಾನಸದಲ್ಲಿ ಒಗ್ಗೂಡಿಸಿ ಒಂದು ಭಜನಾ ಕೇಂದ್ರದ ಮೂಲಕ ಇಡೀ ಕುಂಪಲ ಪರಿಸರವನ್ನೇ ಒಂದು ಸಂಸ್ಕಾರ ಮತ್ತು ಸಂಸ್ಕೃತಿಯ ನೆಲೆಬೀಡಾಗಿ ನಿರ್ಮಿಸಿದಂತಹ ಕೀರ್ತಿ ಇದ್ದರೆ ಅದು ನಮ್ಮ ಮಿತ್ರರಂತ ಬಾಲಕೃಷ್ಣ ಸತೀಶ್ ಕುಂಪಲ್ರವರಿಗೆ. ಅಂಥ ಆತ್ಮೀಯರಂತ ಸತೀಶ್ ಕುಂಪಲರನ್ನ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಮೋಹನ್ ರಾಜ್ ಕೇಯರ್ ವೃತ್ತಿಯಲ್ಲಿ ವಕೀಲರಾಗಿ, ಪ್ರವೃತ್ತಿಯಲ್ಲಿ ಬಿಜೆಪಿಯ ಕಾರ್ಯದರ್ಶಿಯಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೋಹನ್ ರಾಜ್ ಇವರ ತಂದೆ ಕೆ ಪೂಜಾರಿ ಅವರು ಇಲ್ಲೇ ಸಮೀಪದ ಸೋವೂರು ಮನೆತನದವರು. ಬಹಳ ಗೌರವಾನ್ವಿತ ಮನೆತನದಲ್ಲಿ ಜನಿಸಿ ತಂದೆಯ ಕೀರ್ತಿಗೆ ಪಾತ್ರರಾಗಿ ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಮೋಹನ್ ರಾಜರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ವೇದಿಕೆಯಲ್ಲಿದ್ದಂಥವರು ಶ್ರೀರಾಮ ಪಟ್ಟಾಭಿಷೇಕದ ಅಧ್ಯಕ್ಷರಾಗಿರತಕ್ಕಂಥ ನಮ್ಮೆಲ್ಲ ಆತ್ಮೀಯರಾದಂಥ ಮಧುಸೂದನ್ ಅಯ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ಈ ಪಟ್ಟಾಭಿಷೇಕ ಆಗಬೇಕಾದರೆ ಅದರ ರೂವಾರಿ ಪುಂಡರಿಕಾಕ್ಷ ಬೆಳ್ಳೂರು ಯೋಗಾಚಾರ್ಯರು. ಕಳೆದ 34 ಮನೆಗಳಲ್ಲಿ 33 ಮನೆಗಳಲ್ಲಿ 34 ಹರಿಕತೆಯನ್ನು ಮಾಡಿ ಅದರ ಸಮಾರೋಪದ ಭಾಗವಾಗಿ ಈ ಶಿಶು ಮಂದಿರದಲ್ಲಿ ಶ್ರೀರಾಮ ಪಟ್ಟಾಭಿಷೇಕ, 108 ಕೈಯ ಗಣಯಾಗ, ಲಂಕಾ ದಹನ ಹಾಗೂ ನಾಡದು ನಡೆಯುವಂಥ ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಕನಕಾಭಿಷೇಕ ಅದರ ಬಗ್ಗೆ ಅವರು ಮತ್ತೆ ಹೇಳೋರಿದ್ದಾರೆ. ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲಿ ರೂಢಿಸಿಕೊಳ್ಬೇಕಾದರೆ ಅದರ ಮುಖ್ಯ ರೂವಾರಿ ಪುಂಡರಿಕಾಕ್ಷನ್ನ ಅವರನ್ನು ಕೂಡ ಗೌರವಯುತವಾಗಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಈ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ಬಹಳ ಕ್ರಿಯಾಶೀಲರಾಗಿರತಕ್ಕಂಥ ವಿದ್ಯಾರತ್ನ ಶಾಲೆಯ ಒಬ್ಬ ಸಂಚಾಲಕರಾಗಿ ಇಡೀ ನಮ್ಮ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಎಲ್ಲ ಕಾರ್ಯಕ್ರಮಗಳಿಂದ ಚಟುವಟಿಕೆ ತೊಡಗಿಕೊಂಡಿರುವಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ನಾನು ಸ್ವಾಗತ ಮಾಡುತ್ತಿದ್ದೇನೆ. ಹಾಗೆ ನಮ್ಮ ಸಂಚಾಲಕರಾದಂಥ ಚಂದ್ರ ಸಡ್ಡಿ ಅಂತ ಕುತ್ತಾರು ಗುತ್ತು ಅವರು ವೇದಿಕೆಗೆ ಬರುವುದು ಬಹಳ ಕಡಿಮೆ, ಅವರು ಕೆಳಗೆ ಇದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಿದ್ದೇನೆ. ಶ್ರೀಯುತ ಚಂದ್ರ ಸಡ್ಡಿ ಅಂತ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ಕೇಶವ ಶಿಶು ಮಂದಿರ ಕಿನ್ಯ ಇದರ ಅಧ್ಯಕ್ಷರು ಶ್ರೀಯುತ ಶಿವರಾಮ್ ಶೆಟ್ಟಿ ಸಾಂತ್ಯ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆ ವಿಶ್ವ ಹಿಂದೂ ಪರಿಷತ್ ನೇತಾರರು ನಮ್ಮೆಲ್ಲರ ಆತ್ಮೀಯರಾದಂಥ ಗೋಪಾಲ್ ಕುತ್ತಾರನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸ್ತಾ, ಹಾಗೆ ಬೆರಿಕೆ ಪದ್ಮನಾಭ ಪೂಜಾರಿಯವರನ್ನು, ಅನೇಕ ನಮ್ಮ ನಿತ್ಯಾನಂದ ಭಂಡಾರಿ ಮಾರುಜಾಗೆ ಅವರನ್ನ, ಹಾಗೂ ಇಲ್ಲಿ ನೆರೆದಂಥ ನಮ್ಮ ಸಂಘ ಪರಿವಾರದ ಎಲ್ಲ ಪ್ರಮುಖರನ್ನು, ಹಾಗೂ ನೆರೆದಂಥ ನಮ್ಮ ಸಭಿಕರನ್ನು ಮತ್ತು ಮಾಧ್ಯಮ ವರ್ಗದವರನ್ನು, ಪತ್ರಕರ್ತ ಬಂಧುಗಳನ್ನು, ಇಲ್ಲಿ ಕಾರ್ಯಕ್ರಮ ನಿರೂಪಿಸುವಂಥ ವಿದ್ಯಾಧರ್ ಶೆಟ್ಟರು, ಗೋಪಾಲಕೃಷ್ಣ ಮೇಲಂಟ್ರು, ಹಾಗೆ ನಮ್ಮೆಲ್ಲ ಸಹ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶಿಶು ಮಂದಿರದ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡುತ್ತೇನೆ. ಸಾರಾಂಶವನ್ನು ತಾವು ಕೂಡ ಮೈಗೂಡಿಸಿಕೊಳ್ಬೇಕಂತ ಎಲ್ಲರಿಗೂ ಅದು ಇಚ್ಛೆ ಇದೆ. ಆದರೆ ಇಂದಿನ ಸ್ಥಿತಿಯಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆ ಇಲ್ಲದ ಕಾರಣ ಎಲ್ಲರೂ ಗೊಂದಲಕ್ಕೀಡಾಗಿದ್ದಾರೆ. ಆ ಕಾರಣದಿಂದ 34 ಹರಿಕತೆ ಮಾಡಿದಂಥ ಸಾರ್ಥಕತೆ ಪುಂಡರಿಕಾಕ್ಷಣೆ ಉಂಟು. ಇನ್ನು ಮುಂದಾದರೂ ವರ್ಷಂಪ್ರತಿ ಇಂತಹ ಕಾರ್ಯಕ್ರಮ ನಡೆದು ಎಲ್ಲರಿಗೆ ಜನಜಾಗೃತಿ ಮತ್ತು ಧರ್ಮ ಜಾಗೃತಿ ಆಗಲಿ ಎಂದು ಹೇಳುತ್ತಾ ಇಂದಿನ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಮಾಡಿಕೊಳ್ತಾ ಇದ್ದೇವೆ. ನಮ್ಮ ಉತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಮಧುಸೂದನ್ ಭಕ್ತಿ ನಮನಗಳೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಂಗಳೂರನ್ನೇ ಬೆರಗಾಗಿಸುವಂತಹ ಸ್ವಚ್ಛತಾ ಶ್ರೀ ರಾಮಕೃಷ್ಣ ಮಠ ಮಂಗಳೂರು ಇದರ ಪರಮ ಪೂಜ್ಯ ಇರುವಂತಹ ನಮ್ಮ ಕ್ಷೇತ್ರದ ಮಾಜಿ ಶಾಸಕರಾಗಿ ಈ ಕ್ಷೇತ್ರವನ್ನು ಒಂದು ಅಭಿವೃದ್ಧಿಯ ದಿಕ್ಸೂಚಿಯಲ್ಲಿ ಮುನ್ನಡೆಸಿದಂತಹ ಶ್ರೀಯುತ ಜಯ ಕಾರ್ಯದರ್ಶಿಗಳು ಉತ್ಸವ ಸಮಿತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತ ಸುರೇಶ್ ಆಳ್ವ ಸಂತೆಗುತ್ತು, ಹಾಗೆ ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀಯುತ ಚಂದ್ರ ಇವರ ಬಂದು ಸ್ವಾಗತ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶ್ರೀಯುತ ಪದ್ಮನಾಭ ಬೆರಿಕೆಯವರು ಇವರು ಶ್ರೀ ಚಂದ್ರಹಾಸ್ ಉಳ್ಳಾಲ ಅಧ್ಯಕ್ಷರು, ಶ್ರೀ ಚೀರುಂಬ ಭಗವತಿ ಎದುರಿನ ದೀಪ ಅಸತೋ ಮಾ ಸದ್ಗಮಯ
ತಮಸೋಮ ಗಮಯ ಮೃತ್ಯೋಮ ಅಮೃತಂಗಮಯ ಎನ್ನುವಂತಹ ಗೀತೆಯ ಸೂಕ್ತಿಯ ಹಾಗೆ ಬೆಳಗುವ ದೀಪವು ಕಿನ್ಯ ಪರಿಸರವನ್ನು ಬೆಳಗಲಿ, ನಮ್ಮ ನಾಡನ್ನು ನಮ್ಮ ದೇಶವನ್ನು ಬೆಳಗಿಸಲಿ, ನಮ್ಮ ಮನೆಯನ್ನು ಮನವನ್ನು ಬೆಳಗಿಸಲಿ ಎನ್ನುವಂತಹ ಆಶಯದೊಂದಿಗೆ ಈ ಕಾರ್ಯಕ್ರಮ ಹೊಸ ದೀಪವಾಗಿ ಹೊಸ ಬೆಳಕಾಗಿ ನಮ್ಮ ನಾಡಿಗೆ ಸಂಸ್ಕೃತಿಯ ಸಿಂಚನ ತುಂಬಿನಿಯ ಪತಿ ರಾಮ ಜಂಬಾರಿ ಧರ್ಮಜರು ಅಂಬರಾದಿ ಪರಸುತ ಅಂಬರನೆ ನಿನ್ನ ಸಂಭ್ರಮದಿ ಪೂಜಿಸಿದರೆಂಬ ವಾರುತೆ ಕೇಳಿ ಅಂಬರವ ಸವಿಸೆಂದು ನಂಬಿ ನಿನ್ನಡಿಗಳಿಗೆ ಆರಂಭದಲ್ಲಿ ನಮಿಪೆ ಬಾಗಿ ಶಿರವ ಹೇರಂಬ ನೀನೊಳಿದು ನೀಡೆ ಮಗೆ ವರವ ಆರಂಭದಲ್ಲಿ ನಮಿಪೆ ಬಾಗಿ ಶಿರವ ವಿರದ ವದನನೆ ನಿರುತ ವಿರದ ವಂದ್ಯನ ಮಹಿಮೆ ಹರುಷದಿಂದಲಿತಿದುವೆ ಕರ ಎರಡರಿಂದ ಬರೆದು ಪಾಡುವುದಕ್ಕೆ ಬರುವ ವಿಘ್ನವ ಕಳೆದು ಬರೆದು ಪಾಡುವುದಕ್ಕೆ ಬರುವ ವಿಘ್ನವ ಕಳೆದು ಕರುಣರಿಂದಲೇ ಎನ್ನ ಕರ ಪಿಡಿದು ಸಲಹೆಂದು ಆರಂಭದಲ್ಲಿ ನಮಿಪೆ ಬಾಗಿ ಶಿರವ ಹೇರಂಬ ನೀನೊಳಿದು ನೀಡೆ ಮಗೆ ವರವ ಆರಂಭದಲ್ಲಿ ನಮಿಪೆ ಬಾಗಿ ಶಿರವ. ಮಾಗಣೆ ದೇವರಾಗಿ ಊರು, ಆ ಊರಿನಲ್ಲಿ ನೀರೇ ಇರಲಿಲ್ಲ ಅಂತ. ಬಾವಿ ತೆಗೆದರು, ತೋಡಿ ಆದಮೇಲೆ ನೀರು ಸಿಕ್ತು. ನೀರು ಸಿಕ್ಕಿದ ಮೇಲೆ ಆ ಊರಿನವರಿಗೊಂದು ಆಸೆ, ಇಲ್ಲಿ ಊರಿನ ಸ್ವಾಮಿಗಳನ್ನು ಕರೆದು ನೀರು ತೆಗಿಬೇಕು ಅಂತ. ಹಾಗೆ ದಿನ ನಿರ್ಣಯ ಆಯಿತು. 2 ದಿವಸಕ್ಕೆ ಮುಂಚಿತ ಒಂದು ನಾಯಿ ಅದಕ್ಕೆ ಬಿದ್ದು ಸತ್ತೋಯಿತು. ಗುರುಗಳಲ್ಲಿ ಹೋಗಿ ಹೇಳಿದರು, ನಾಳ್ದು ಮುಹೂರ್ತ ಆಗೋದಿಲ್ಲ, ನಾಯಿ ಸತ್ತಿದೆ ಅಂತ. ಗುರುಗಳು ಹೇಳಿದರು, ನೀರೆಲ್ಲ ಖಾಲಿ ಮಾಡಿ ಮುಹೂರ್ತವನ್ನು ವ್ಯತ್ಯಾಸ ಮಾಡೋದು ಬೇಡ, ಚೆನ್ನಾಗಿದೆ ಮುಹೂರ್ತ ಅಂತ. ಹಾಗೆ ಮುಹೂರ್ತ ಬಂತು, ಗುರುಗಳು ಬಂದರು, ದೊಡ್ಡ ಕಲಶದಲ್ಲಿ ನೀರೆಲ್ಲ ತಂದು ಹಾಕಿದರು, ಗಂಗಾ ಪೂಜೆ ಆಯಿತು. ಗುರುಗಳೇ, ನೀವು ಮೊದಲೇ ಸ್ವೀಕಾರ ಮಾಡಬೇಕು ಅಂತ ಸ್ವಾಮಿಗಳಲ್ಲಿ ಹೇಳಿದರು. ಅವರು ತೀರ್ಥ ಕೈಯಲ್ಲಿ ಹಾಕಿದ್ರು, ಮೂಗಿನ ಹತ್ತಿರಕ್ಕೆ ಕೊಂಡೋದ್ರೆ ಗಬ್ಬ ವಾಸನೆ ಬರ್ತಾ ಇದೆ. ಇದೇನು ವಾಸನೆ ಅಂತ ಸ್ವಾಮಿಗಳು ಕೇಳುವಾಗ, ಏನು ಗೊತ್ತಿಲ್ಲ ಸ್ವಾಮಿಗಳೇ ಅಂತ ಹೇಳಿದರು. ಅಲ್ಲ, ನೀರೆಲ್ಲ ತೆಗೆದಿದ್ದಾರಲ್ಲ? ಹೌದು, ನೀವು ಹೇಳಿದಾಗೆ ನೀರೆಲ್ಲ ಖಾಲಿ ಮಾಡಿದ್ದೇವೆ ಗುರುಗಳೇ, ನಾವೆಲ್ಲ ಸೇರಿ ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಾ ನೀರು ತೆಗಿಲಿಕ್ಕೆ ಅಂತ ಹೇಳಿದರು. ಗುರುಗಳು ಹೋಗಿ ಬಾವಿಯನ್ನು ನೋಡುವ ಅಂತ ಹತ್ತಿರಕ್ಕೆ ಹೋದರೆ ನಾಯಿಯನ್ನು ತೆಗಿಲೇ ಇಲ್ಲ, ನಾಯಿ ಅದರ ಒಳಗಡೆ ಇದೆ, ನೀರೆಲ್ಲ ಖಾಲಿ ಮಾಡಿದ್ದಾರೆ ಅವರು. ಗುರುಗಳು ಹೇಳ್ತಾರೆ, ನೋಡಪ್ಪ, ನಾಯಿಯನ್ನೇ ತೆಗೆಯದೆ ನೀರು ಖಾಲಿ ಮಾಡಿ ಏನು ಪ್ರಯೋಜನ? ಅದಕ್ಕೆ ಅವರು ಉದ್ಘಾರ ಮಾಡ್ತಾರೆ, ನಮ್ಮ ಮನಸ್ಸಿನ ಒಳಗಡೆ ಇರುವ ಕೊಳೆಯನ್ನು ಮೊದಲು ಹೊರಗಡೆ ಹಾಕಬೇಕು. ಆ ಕೊಳೆ ಹೊರಗಡೆ ಹೋಗದಿದ್ದರೆ ನೀವು ಯಾವ ದೇವಸ್ಥಾನಕ್ಕೆ ಹೋಗಿ ಪ್ರಯೋಜನ ಇಲ್ಲ, ಯಾವ ಪುಣ್ಯ ಕಾರ್ಯ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಮೊದಲು ನೀವು ಪರಿಶುದ್ಧರಾಗಿ ಈ ಒಂದು ಸಂದೇಶವನ್ನು ಅವರು ಕೊಟ್ಟರು. ಅದೇ ರೀತಿ ಮನೆಗಳಲ್ಲಿ ಹರಿಕತೆ ಮಾಡಬೇಕು ಎಂಬ ಉದ್ದೇಶ ಏನಂದರೆ, ನಮ್ಮ ಮನಸ್ಸಿನ ಒಳಗಡೆ ಇರುವ ಕೊಳೆಯನ್ನು ಹೊರಗಡೆ ಹಾಕಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಧ್ಯೇಯವೇ ರಾಮಾದರ್ಶ ಜೀವನ. ಮನೆಯವರೆಲ್ಲ ರಾಮನ ಆದರ್ಶವನ್ನು ಪಾಲನೆ ಮಾಡಬೇಕು. ಮನೆಯ ತಾಯಂದಿರೆಲ್ಲ ಸೀತೆಯಂತೆ ಆಗಬೇಕು. ಮನೆಯ ಮಕ್ಕಳೆಲ್ಲ ಭರತನಂತೆ, ಶತ್ರುಘ್ನನಂತೆ, ಲವಕುಶರಂತೆ ಆಗಬೇಕು. ಅಂತಹ ಮನೆ ಇದೆ. ಭ್ರಷ್ಟಾಚಾರ ಇದೆಯಾ? ಅಲ್ಲಿ ಅತ್ಯಾಚಾರ ಇದೆಯಾ? ಅಲ್ಲಿ ಸ್ವಚ್ಛತೆಗೋಸ್ಕರ ಸ್ವಾಮಿಗಳು ಕಷ್ಟಪಡಬೇಕಾ? ಯಾವ ಸಮಸ್ಯೆನೇ ಇಲ್ಲ. ಹಾಗಾಗಿ ಕೇಶವ ಶಿಶುಮಂದಿರದ ಕಡೆಯಿಂದ ಈ ವರ್ಷ ಆಗ್ತಾ ಇರುವ ಈ ಕಾರ್ಯಕ್ರಮ, ಇದು ಮನೆಯನ್ನು ಬೆಳಗಲಿಕ್ಕೋಸ್ಕರ ಮತ್ತು ಮನವನ್ನು ಉದ್ದೀಪನಗೊಳಿಸಲಿಕ್ಕೋಸ್ಕರ. ಅಂತಹ ಕಾರ್ಯಕ್ರಮದ ಜೊತೆಯಲ್ಲಿ ಇನ್ನೊಂದು ಕಾರ್ಯಕ್ರಮವನ್ನು ಯೋಚನೆ ಮಾಡಿರುವಂಥದ್ದು ಕನಕಾಭಿಷೇಕ ಮತ್ತು ಪಟ್ಟಾಭಿಷೇಕ. ಗಣಪತಿ ಯಾಗ ಮತ್ತು ಸೀತಾ ಕಲ್ಯಾಣ ನಿನ್ನೆಗೆ ಮುಗಿದು ಹೋಗಿದೆ. ಅದರ ಬಗ್ಗೆ ನಾನು ಚಕಾರ ಮಾತೆತ್ತಲ್ಲ.
ನಾಳ್ದು ಆಗ್ತಾ ಇರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ವಿರಮಿಸ್ತೇನೆ ನಾನು. ಈ ಪಟ್ಟಾಭಿಷೇಕವನ್ನು ಮಾಡಿದ ಉದ್ದೇಶವೇ ನಮ್ಮ ಮನೆಯಲ್ಲಿರ್ತಕ್ಕಂಥ ತಾಯಂದಿರೆಲ್ಲ ಟೆನ್ಷನ್ ಮುಕ್ತರಾಗಬೇಕು, ಯಾವುದೇ ಒತ್ತಡ ಇರಬಾರ್ದು. ಜೊತೆಯಲ್ಲಿ ಅವರು ಸುಸಂಸ್ಕೃತರಾಗಬೇಕು. ಶ್ರೀಮಂತರ ಮನೆಯ ಮಕ್ಕಳನ್ನು ಮನೆಯವರನ್ನು ಗುರುತಿಸಲಿಕ್ಕೆ ತುಂಬ ಸುಲಭ ಉಂಟು ಈಗ. ಹೇಗೆಂದರೆ ಎಲ್ಲಿ ತೂತು ಇರಬಾರ್ದು ಅಲ್ಲೆಲ್ಲ ಬಟ್ಟೆ ತೂತಾಗಿರ್ತದೆ. ಮೊನ್ನೊಬ್ಬರು ಹಿರಿಯರು ಹೇಳಿದರು, ಈತ ಡಾಕ್ಟರ್ಗೆ ದಾರ ಬಂಗ ಇಂಜೆಕ್ಷನ್ ಇದ್ದೀರಿ ರೌಲೌಲು ಹೊಟ್ಟೆ ಅವಳು ಕೈ ಪೊಂಗವನ್ನು ಓಡಿಸಿಂತ. ಈ ಥರ ಕೊಳಕು ಡ್ರೆಸ್ ಮಾಡಿರುವವರು ಯಾರು ಕೇಳಿದರೆ ಶ್ರೀಮಂತರ ಮನೆಯವರು ಅಂತ. ಹಾಗೆ ಮನೆಯ ತಾಯಂದಿರೆಲ್ಲ ಸುಸಂಸ್ಕೃತರಾಗಬೇಕು. ಮಾತ್ರ ಅಲ್ಲ, ನಮ್ಮ ಧರ್ಮದ ಬಗ್ಗೆ ನಮ್ಮ ಸಮಾಜದ ಬಗ್ಗೆ ಚಿಂತನೆ ಮಾಡುವವರಾಗಬೇಕು. ಪಟ್ಟಾಭಿಷೇಕ ಆಗುವುದು ಅದಕ್ಕೋಸ್ಕರ. ಒಂದು ನಮ್ಮ ಮನಸ್ಸಿನ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕಾದರೆ ಅದಕ್ಕೆ ಬೇಕಾದ ಧರ್ಮ ಕಾರ್ಯಗಳು ಮನೆಯಲ್ಲಿ ನಡಿಬೇಕು. ರಾಮನಿಗೆ ಪಟ್ಟಾಭಿಷೇಕ ಆಗಿ 1 ವರ್ಷಗಳ ಕಾಲ ರಾಮ ರಾಜ್ಯವಾಳಿದ ಅಂತ ಕತೆ ಹೇಳುತ್ತೆ. ಸರಿಯೋ ತಪ್ಪ ಗೊತ್ತಿಲ್ಲ, ಯಾಕಂದ್ರೆ ರಾಮಾಯಣದ ಕತೆ ಅಲ್ವ, ತ್ರೇತಾಯುಗದಲ್ಲಿ ನಡೆದು ನನಗೇನು ಹೇಳಲಿಕ್ಕೆ ಆಗಲ್ಲ. ಆದರೆ ಆ ಕಾಲದ ಕತೆ ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿಲ್ಲ. ರಾಮಾಯಣದಲ್ಲಿ ಪಟ್ಟಾಭಿಷೇಕ ಆದ ಮೇಲೆ ಏನಾಗಿದೆ ಕೇಳಿದ್ರೆ ಯಾರೇನು ಹೇಳಲ್ಲ. ಸೀತೆಯ ಕತೆ, ಕಾಡಿಗೆ ಹೋದ್ದು, ಜಿಂಕೆ ಬಂದದ್ದೆಲ್ಲ ಕತೆ ಹೇಳ್ತೇವೆ ನಾವು. ಹಾಗಾದರೆ ಆ ಕಾಲದಲ್ಲಿ ಏನಾಗಿದೆ ಎಂಬುದನ್ನು ಸೂಚ್ಯವಾಗಿ ವರ್ಣನೆ ಮಾಡಿದ್ದಾರೆ. ಆ ಕಾಲದಲ್ಲಿ ಎಲ್ಲಿಯೂ ಬೀಗ ಇರಲಿಲ್ಲ ಅಂತ ಮನೆಗೆ, ಅಂದರೆ ಕಳ್ಳರು ಇರಲಿಲ್ಲ ಅಂತ ಹೇಳಿದರು. ಈಗ ನಾವು ಮನೆಯಿಂದ ಹೊರಡಬೇಕಾದ್ರೆ ಬೀಗ ಹಾಕಿದನೆಲ್ಲ ಒಂದು 20 ಸಲ ಎಳಿಲಿಕ್ಕೆ ಉಂಟಿದನ್ನು. ಬೀಗ ಎಳೆದು ನೋಡಿ ರೋಡಿಗೆ ಬಂದ ಮೇಲೆ ಮತ್ತೂ ಸಂಶಯ, ಬೂರ್ದಿಂದ ಇಜ್ಜಂತ ಮತ್ತೆ ವಾಪಸ್ ಹೋಗಿ ಎಳಿಲಿಕ್ಕುಂಟು. ಆ ಎಳೆದು ಬೀಗವೇ ಸಪೂರ ಆಗಬಹುದು, ಅಷ್ಟು ಎಳಿಲಿಕ್ಕುಂಟು ಬೀಗವನ್ನು. ಎಷ್ಟು ನಮ್ಮಲ್ಲಿ ಒಂದು ಭದ್ರತೆಗೋಸ್ಕರ ಕಷ್ಟಪಡ್ತಾ ಇದ್ದೀವಿ ನಾವು. ಇನ್ನು ಅವತ್ತು ಯಾವ ಮನೆಯಲ್ಲಿ ಕೂಡ ಬಡತನ ಇರಲಿಲ್ಲ ಅಂತ. ಮೈಪೂರ ಬಟ್ಟೆ ಹಾಕಿಕೊಳ್ತಾ ಇದ್ರು, ಮೈಪೂರ ಚಿನ್ನಾಭರಣವನ್ನು ಧರಿಸ್ತಾ ಇದ್ರು. ಹೇಳ್ತೇವಲ್ಲ, ಮೊಘಲರ ಕಾಲದಲ್ಲಿ ನಮ್ಮ ದೇಶಕ್ಕೆ ಬಂದಂತಹ ಮೊಘಲರು ಈ ದೇಶದಿಂದ ಚಿನ್ನವನ್ನು ದೋಣಿಯಲ್ಲಿ ತುಂಬಿಸಿಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂಥ ಸಮೃದ್ಧ ದೇಶ ಇದು. ಇನ್ನು ನ್ಯಾಯಾಲಯವೇ ಇರಲಿಲ್ಲ ಅಂತೇಳಿ, ಕೋರ್ಟ್ ಅಂತಿಲ್ಲ, ಕೇಸ್ ಅಂತಿಲ್ಲ. ಇಂತಹ ಒಂದು ದೇಶ ಅದು. ಕೋರ್ಟ್ ಇಲ್ಲದೆ ಇರುವ, ಬಡತನ ಇಲ್ಲದೆ ಇರುವ, ಕಳ್ಳಕಾಕರ ಇಲ್ಲದಿರುವ, ಭಿಕ್ಷುಕನಿಲ್ಲದೆ ಇರುವ ನಮ್ಮ ದೇಶಕ್ಕೆ ಮೊದಲು ಬಂದಂತಹ ಮೆಕಾಲೆ ಹೇಳ್ತಾನೆ, ಇಲ್ಲಿ ಎಲ್ಲಿಯೂ ಭಿಕ್ಷುಕರನ್ನು ಕಾಣಲಿಲ್ಲ ಅಂತ. ಅಂತಹ ದೇಶ ಅದು ರಾಮರಾಜ್ಯ. ಅದು ಆಗಬೇಕು ಅಂತ ಪಟ್ಟಾಭಿಷೇಕ, ಸುಮ್ಮನೆ ಪಟ್ಟಾಭಿಷೇಕ ಮಾಡಲಿಲ್ಲ ನಾವು. ಇನ್ನು ಎರಡನೆಯದ್ದು ಕನಕಾಭಿಷೇಕ. ಕನಕಾಭಿಷೇಕಕ್ಕೆ ಒಂದು ಉದ್ದೇಶ ಇದೆ. ಕನಕಾಭಿಷೇಕದ ಉದ್ದೇಶ ಈ ಸುತ್ತಮುತ್ತಲಿನ ಜಾಗ 1, 2, 3 ಕಡೆ ಇದೆ. ಕೇಶವ ಶಿಶು ಮಂದಿರದ ಸುತ್ತಲಿನ ಜಾಗ ನಮಗೀಗ ಕಾಣುವಾಗ ತುಂಬ ಖುಷಿ ಕಾಣ್ತದೆ. ಅಲ್ಲಿ ಗಾಡಿ ಇಡ್ಲಿಕ್ಕೆ ಆಗ್ತದೆ, ಇಲ್ಲಿ ವೇದಿಕೆ ಮಾಡಲಿಕ್ಕೆ ಆಗ್ತದೆ, ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಊಟ ಮಾಡಲಿಕ್ಕೆ ಆಗ್ತದೆ ಅಂತ. ಊಟ ಮಾಡುವ ಜಾಗ ನಮ್ಮದಲ್ಲ, ಈಗ ಕೂತ ಜಾಗವು ನಮ್ಮದಲ್ಲ. ಆದರೆ ಕೂತದ್ದು ಯಾವ ಧೈರ್ಯದಲ್ಲಿ ಕೇಳಿದರೆ ಇದು ರಾಮನ ಜಾಗ, ಅದಕ್ಕೆ ಕೂತಿದ್ದೇವೆ ಅಷ್ಟೇ. ಆದರೆ ಇದನ್ನು ನೈಜವಾಗಿ ನಮ್ಮ ಕೇಶವ ಶಿಶು ಮಂದಿರದ ಜಾಗವಾಗಿ ಮಾಡಬೇಕು, ಅದು ಉದ್ದೇಶ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಲಿಕ್ಕೆ 5 ಜನ ವಿಶೇಷ ದಂಪತಿಗಳು, ಕಾಗದಲ್ಲಿ ಓದಿದ್ರೆ ಗೊತ್ತಾಗ್ತದೆ ಅಲ್ಲಿ ವಿಶೇಷ ದಂಪತಿಗಳು. ಮೊನ್ನೆಯೊಬ್ಬರು ಫೋನ್ ಮಾಡಿ ಕೇಳಿದರು, ದಂಪತಿಗಳು ಅಂತ ಕೇಳಿದ್ದೇವೆ ಮಾರ್ರೆ, ವಿಶೇಷ ದಂಪತಿ ಎಂಥದ್ದು ಅಂತ. ಅದಕ್ಕೆ ನಾನು ಹೇಳಿದೆ, ಎಲ್ಲ ಕಡೆ ದೀಪ ಬೆಳಗಿಸುವವರು ಏನು ಮಾಡ್ತಾರೆ ಅಂದರೆ ದೀಪ ಬೆಳಗಿಸಿ ಅದಾದ ಮೇಲೆ ಅವರು ಸೀದಾ ಬರ್ಪೆ ಅಂತೇಳಿ ಹೋಗ್ತಾರೆ, ಒಂದು ಶರ್ಬತ್ತೆಲ್ಲ ಕುಡ್ಕೊಂಡು. ಆದರೆ ಇಲ್ಲಿ ಹಾಗೆ ಆಗಬಾರ್ದು. ದೀಪ ಬೆಳಗಿಸಿದವರು ಕನಿಷ್ಠ 25,000ಕ್ಕಿಂತ ಹೆಚ್ಚು ಕೊಡಬೇಕು ಅಂತ. ದೀಪ ಬೆಳಗಿಸಿ ಬರ್ಪೆ ಅಂತ ಹೋಗಲಿಕ್ಕಿಲ್ಲ. ದೀಪ ಬೆಳಗಿಸಿದ ಮೇಲೆ ಅವನ ಜವಾಬ್ದಾರಿ ಇದು. ಈ ಕೇಶವ ಶಿಶು ಮಂದಿರದಲ್ಲಿ ನಾನು ದೀಪ ಬೆಳಗಿಸಿದ್ದೇನೆ, ಈ ಕೇಶವ ಶಿಶು ಮಂದಿರವನ್ನು ಬೆಳಗಿಸುವ ಜವಾಬ್ದಾರಿ ನನ್ನದು ಎಂಬಂತಹ ಭಾವ ಅವರಲ್ಲಿರಬೇಕು. ಅದನ್ನು ಜಾಗೃತಿ ಮಾಡಲಿಕ್ಕೋಸ್ಕರ ದೀಪ ಬೆಳಗಿಸುವುದು. ಅದು ಮಾತ್ರ ಅಲ್ಲ, ಕನಕಾಭಿಷೇಕ. ನಮ್ಮ ಮನೆಯಲ್ಲಿ ಧನ, ಕನಕ, ಪುತ್ರ, ಪೌತ್ರ ಎಂಬಿತ್ಯಾದಿ ಅಷ್ಟು ಐಶ್ವರ್ಯಗಳು ತುಂಬಬೇಕು ನಮಗೆ. ಆ ತುಂಬಿದ್ದು ನಮಗೆ ಎಲ್ಲಿಗೆ ಸಿಗುತ್ತೆ? ಅದು ದೇವಸ್ಥಾನಕ್ಕೆ ಸಿಗುತ್ತೆ, ಶಿಶು ಮಂದಿರಕ್ಕೆ ಸಿಗುತ್ತೆ. ಅದು ಅದಕ್ಕೋಸ್ಕರ ಭಗವಂತನಿಗೆ ಮೊದಲು ಕನಕಾಭಿಷೇಕ ಮಾಡ್ತೀವಿ ನಾವು. ಕನಕಾಭಿಷೇಕ ಮಾಡಿದ ಮೇಲೆ ಆ ಚಿನ್ನದ ಅಭಿಷೇಕ ಮಾಡಿದ್ದನ್ನು ಅವರಿಗೆ ವಾಪಸ್ ಕೊಡಲ್ಲ, ಅವರಿಗೆ ಕೊಡೋದು ಹೂ ಮಾತ್ರ. ನೀವು 1,000 ಕನಕಾಭಿಷೇಕ ಮಾಡಿದರೆ, 50,000 ಮಾಡಿದರೆ
1,00,000 ಮಾಡಿದರೆ ಅದು ರಾಮನಿಗೆ ಸೇರ್ತದೆ, ಮತ್ತೆ ನಮಗೆ ಅದರಲ್ಲಿ ಹಕ್ಕಿಲ್ಲ. ಹುಂಡಿಗೆ ಕಾಣಿಕೆ ಡಬ್ಬಿ ಹಣ ಹಾಕಿದ ಹಾಗೆ. ಆದರೆ ಮತ್ತೆ ನಮಗೆ ಸಿಕ್ಕುವುದೇನೋ ಪ್ರಸಾದ ಮಾತ್ರ. ಹಾಗೆ ನೀವು ಸಮರ್ಪಣೆ ಮಾಡಿರುವ ಕನಕಾಭಿಷೇಕ ಅರ್ಥಾತ್ ಅದರಿಂದ ಬಂದಿರುವಂತಹ ಲಕ್ಷ್ಮೀದೇವಿ ಇಲ್ಲಿರ್ತಕ್ಕಂಥ ಭೂದೇವಿಯನ್ನು ಖರೀದಿಸಲಿಕ್ಕಾಗ್ತದೆ. ಹಾಗಾಗಿ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರಲ್ಲಿ, ವಿಶೇಷ ಅಭ್ಯಾಗತರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ, ಈ ಕೇಶವ ಶಿಶು ಮಂದಿರದ ಸುತ್ತಮುತ್ತಲಿರುವ ಜಾಗಕ್ಕೆ ಈಗ ನಮಗೆ 1 ಕೋಟಿ ರೂಪಾಯಿ ಬೇಕಷ್ಟೇ, ಕಡಿಮೆ 1 ಕೋಟಿ ಬೇಕಾದ್ದು. ಆ 1 ಕೋಟಿ ಆಗಲಿಕ್ಕೆ ನಿಮ್ಮೆಲ್ಲರ ಕೈಯನ್ನು ಜೋಡಿಸಬೇಕು. ಇವತ್ತು ತುಂಬ ಖುಷಿಯಾಯಿತು. ಏನಂದರೆ ಅಮ್ಮನವರು ಉರಿಸುವಾಗ ಇರ್ಲಪತ್ತೊನ್ಲಿಂದ ಯಜಮಾನರಿಗೆ ಹೇಳ್ತಿದ್ರು ಇರ್ಲಪತ್ತೊನ್ಲೆ ಅಂತ. ಇದೇ ಥರ ಆಗಬೇಕು. ಕೇಶವ ಶಿಶು ಮಂದಿರಕ್ಕೆ ಇರ್ಲಪತ್ತೊನ್ಲೆ ಅಂತ ಹೇಳುವ ಸ್ಥಿತಿ ಆಗಬೇಕು. ಆ ರೀತಿಯ ಒಂದು ಸ್ಥಿತಿ ನಿರ್ಮಾಣವಾಗಿ ತನ್ಮೂಲಕವಾಗಿ ಈ ಜಾಗ ಎಲ್ಲ ಕೇಶವ ಶಿಶು ಮಂದಿರಕ್ಕಾಗಿ ಸುಂದರವಾಗಿರುವಂಥ ಒಂದು ಕೇಶವ ಶಿಶು ಮಂದಿರದ ಕಟ್ಟಡ ಆಗಬೇಕು ನಮ್ಮ ಆಸೆ. ಹೇಗೆ ಅಯೋಧ್ಯೆಯಲ್ಲಿ ಸುಂದರ ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅಂತ ಕಲ್ಪನೆ ಮಾಡಿದ್ದೇವೋ, ಅದೇ ರೀತಿ ಕೇಶವ ಶಿಶು ಮಂದಿರದ ಕಟ್ಟಡ ಸುಂದರವಾಗಬೇಕು ಅಂತ ಆಸೆ. ಆ ಸುಂದರ ಕಟ್ಟಡಕ್ಕೆ ಇಲ್ಲಿ ಕೂತ ನೀವೆಲ್ಲರೂ ಕೂಡ ಅಡಿಗಲ್ಲಾಗಬೇಕು, ಅಡಿಪಾಯ ಆಗಬೇಕು ಅಂತ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಈ ಅವಕಾಶವನ್ನು ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸ್ತಾ ವಿರಮಿಸ್ತೇನೆ. ಜೈ ಶ್ರೀರಾಮ್. ಬೋಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ ಜೈ. ಪವನ ಸುತ ಹನುಮಾನ್ ಕಿ ಜೈ. ಸೀತಾ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೆ ತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹು. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಗಣ್ಯರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಸಹೋದರ ಗಣ್ಯರೇ, ಅದರ ಮೇಲೆ ವೇದಿಕೆಯ ಮುಂದಿರ್ತಕ್ಕಂಥ ಎಲ್ಲ ಗಣ್ಯ ಸಹೋದರ ಸಹೋದರಿಯರೇ, ಆಶೀರ್ವಚನ. ಇವತ್ತು ನನ್ನ ಪರಿಸ್ಥಿತಿ ಮಾತ್ರ ಮುಳ್ಳಿನ ಸಿಂಹಾಸನ ನೋಡ್ಲಿಕ್ಕೆ ಭಾಳ ಚೆನ್ನಾಗಿದೆ. ಸ್ವಾಮಿಗಳಿಗೇನು ವಿಶೇಷವಾಗಿ ಇಟ್ಟಿದ್ದಾರೆ, ಸ್ವಲ್ಪ ಮುಳ್ಳು ಜಾಸ್ತಿ ಇದೆ. 9 ಕಾಲಿಗೆ ಬೆಂಗಳೂರಿಗೆ ಹೊರಡಬೇಕಾಗಿದೆ ನಾನು. ಆ ಮಧ್ಯದಲ್ಲಿ ಇದು 2ನೇ ಕಾರ್ಯಕ್ರಮವನ್ನು ನಮ್ಮ ಸಹೋದರವರು ಇಟ್ಟುಬಿಟ್ರು. ಆಶೀರ್ವಚನದಲ್ಲಿ ಹೇಳಬೇಕು ಅಂತ ಬಹಳಷ್ಟು ವಿಚಾರಗಳಿದೆ. ಯಾಕೆ ಅಂತಂದರೆ ನಾನು ಎಲ್ಲೆಲ್ಲಿ ಹೋಗಿ ನಮ್ಮ ಸಹೋದರ ಸಹೋದರಿಯರನ್ನು ಕಾಣ್ತೇನೋ ಅಲ್ಲೆಲ್ಲ ಕಂಡು ಬರ್ತಕ್ಕಂಥದ್ದು ಒಂದು ವಿಚಾರ ಇದೆ. ನಾವು ನಮ್ಮ ತನವನ್ನು ಮರೆತಿದ್ದೇವೆ. ನಮ್ಮ ತನ ಅಂತಂದರೆ ಏನು ಅಂಥೇಳಿ ಆಲೋಚನೆ ಮಾಡೋದಕ್ಕೆ ಹೋದರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಎಲ್ಲಿಯವರೆಗೆ ಭಾರತ ಅಂತಕ್ಕಂಥದ್ದು, ಈ ಪುಣ್ಯಭೂಮಿ ಅಂತಕ್ಕಂಥದ್ದು, ಪ್ರಪಂಚದಲ್ಲಿ ಎಲ್ಲಿಯೇ ಹೋಗಿ ನೀವು ಇದು ಕರ್ಮಭೂಮಿ ಅಂತಕ್ಕಂಥದ್ದೇನಾದರೂ ಇದ್ದರೆ ಅದು ಭರತಖಂಡ. ಈ ಕರ್ಮಭೂಮಿ, ಈ ಭಾರತದಲ್ಲಿ ಧರ್ಮ ಅಂತಕ್ಕಂಥದ್ದು ಯಾವಾಗ ಪರರಿಂದ ಕಲಿಯಬೇಕಾಗಿ ಬರ್ತದೋ ಅಲ್ಲಿಗೆ ನಮ್ಮ ಅವನತಿ ಆಯಿತು ಅಂತ ಅರ್ಥ ಅಂತ. ನಾವು ಇವತ್ತು ನಮ್ಮ ಧರ್ಮವನ್ನು ಕಲಿಯೋದಿರಲಿ, ನಮ್ಮ ಧರ್ಮವನ್ನೇ ಬದಲಾಯಿಸಿಬಿಡ್ತಾ ಇದ್ದೇವೆ, ಬಟ್ಟೆ ಬದಲಾಯಿಸಿದ ಹಾಗೆ. ಧರ್ಮೋ ರಕ್ಷತಿ ರಕ್ಷಿತಃ ಧರ್ಮ ಹತೋಹಂತಿ ಅಂತಕ್ಕಂಥದ್ದು ಮಾತಿದೆ. ಎಲ್ಲಿಯವರೆಗೆ ನಾವು ಧರ್ಮವನ್ನು ಕಾಪಾಡಿಕೊಂಡು ಬರ್ತೇವೋ, ನಮ್ಮ ಧರ್ಮವನ್ನು, ಅದು ನಮ್ಮನ್ನು ಕಾಪಾಡ್ತದೆ. ಯಾವಾಗ ನಾವು ನಮ್ಮ ಧರ್ಮವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೋ ಆಗ ಆ ಧರ್ಮವೇ ನಮ್ಮನ್ನು ನಾಶ ಮಾಡ್ತದೆ ಅಂತಕ್ಕಂಥದ್ದು. ಇದು ಉಪನಿಷತ್ತಿನಲ್ಲಿ ಬರ್ತಕ್ಕಂಥ ಮಾತು, ಸತ್ಯವಾದಂಥದ್ದು. ಹಾಗಾದರೆ ನಮ್ಮ ಧರ್ಮ ಅಂದರೆ ಏನು? ಧರ್ಮ ಅಂತಂದರೆ ಬಹಳಷ್ಟು ಪುಸ್ತಕಗಳನ್ನು, ದೊಡ್ಡ 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 ಪುಸ್ತಕಗಳನ್ನು ಬರೆದು ವ್ಯಾಖ್ಯಾನವನ್ನು ನಮ್ಮ ಹಿರಿಯರು ಕೊಟ್ಟೋಗಿದ್ದಾರೆ. ಆ ಧರ್ಮವನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೋದರೆ ನಮ್ಮ ತಲೆಗೂದಲೆಲ್ಲ ಬೆಳಗಾಗಿ ನಾವು ಇನ್ನೊಂದು ಜನ್ಮವನ್ನು ಎತ್ತು ಬಂದರೂ ಕೂಡ ಧರ್ಮದ ಅರ್ಥವನ್ನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಬಹಳ ನಮ್ಮ ಈಗಿನ ಆಧುನಿಕ ವ್ಯಕ್ತಿಗಳಿಗೆ ಅರ್ಥ ಆಗುವಂತೆ 2 ವಾಕ್ಯದಲ್ಲಿ ಹೇಳಿಬಿಟ್ರು. ನಮ್ಮ ಧರ್ಮ ಅಂತಕ್ಕಂಥದ್ದು ನೆಲೆ ನಿಂತಿರುವುದು ತ್ಯಾಗ ಮೊದಲನೇದಾಗಿ, ಮತ್ತು ಸೇವೆ ಎರಡನೇದಾಗಿ. ತ್ಯಾಗ ಮತ್ತು ಸೇವೆಯಲ್ಲೇ ನಮ್ಮ ಧರ್ಮ ನಿಂತಿದೆ.
ಅದನ್ನು ಯಾರು ಸರಿಯಾಗಿ ಮಾಡಿಕೊಂಡು ಹೋಗ್ತಾರೋ ಅವರು ಧರ್ಮವನ್ನು ಪಾಲನೆ ಮಾಡಿದಂತೆ ಅವರು ಮತ್ತೇನಕ್ಕೂ ಕೂಡ ಹೆದರುವ ಅವಶ್ಯಕತೆಯೇ ಇಲ್ಲ ಅಂತಕ್ಕಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಇದೇ ಮಾತನ್ನು ಹೇಳಿದ್ದಾನೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪವನ್ನು ಪಾಲನೆ ಮಾಡಿದ್ರೂ ಸಾಕು, ಧರ್ಮವನ್ನು ನಮ್ಮನ್ನು ಮಹತ್ತಾದ ಭಯದಿಂದ ಪಾರು ಮಾಡ್ತದೆ. ಯಾವ ಭಯದಿಂದ? ನಮ್ಮ ಪ್ರತಿಯೊಬ್ಬರಿಗೂ ಇರತಕ್ಕಂಥ ಭಯ ಒಂದೇ ಒಂದು ದೊಡ್ಡ ಭಯ ಅಂತಂದರೆ ಸಾವಿನ ಭಯ. ಸತ್ರ ಮೇಲೆ ಪುಣ್ಯ ಸಂಪಾದನೆ ಆಗಿರಬೇಕು, ನಾನು ಅಲ್ಲಿ ಸುಖವಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ. ಯಾರೇ ಒಬ್ಬರು ದಾನ ಧರ್ಮವನ್ನು ಮಾಡ್ತೇನೆ ಅಂತಂದರೆ ಅದೇ ಅರ್ಥದಲ್ಲೇ ಮಾಡಿರ್ತಾರೆ. ಪುಣ್ಯ ಬರಲಿ ಅಂತಲೇ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು. ಆ ಮಾಡುವಾಗಲೂ ಕೂಡ ಸ್ವಲ್ಪ ಅನುಮಾನವು ನಮ್ಮನ್ನು ಕಂಡು ಬರ್ತದೆ, ಕಾಡ್ತದೆ. ಏನು? ಖಂಡಿತವಾಗಿಯೂ ನಮಗೆ ಪುಣ್ಯ ಬರ್ತದಾ? ಅದಕ್ಕೆ ಸುಮ್ಮನೆ ಉದಾಹರಣೆಯನ್ನು ಕೊಡ್ತೇನೆ. ನಾವು ಎಲ್ಲಾದರೂ ಒಂದು ಈಗ ಒಂದು ಉತ್ತಮವಾದ ಕಾರ್ಯವನ್ನು ಇಲ್ಲಿ ಮಾಡ್ತಾ ಇದ್ದಾರೆ, ಅವರಿಗೆ ಸುತ್ತಮುತ್ತಲ ಜಾಗವನ್ನು ಕೊಂಡ್ಕೊಳ್ಬೇಕಾಗಿದೆ. ಇಲ್ಲಿ ನಮ್ಮ ಒಂದು ಅಳಿಲು ಸೇವೆಯನ್ನು ನಾವು ಮಾಡಬೇಕಾಗಿದೆ. ಆ ಮಾಡಿದ್ದಕ್ಕೆ ಖಂಡಿತವಾಗಿಯೂ ಪುಣ್ಯ ಬಂದೇ ಬರ್ತದೆ. ಕಾರಣ ಏನು ಗೊತ್ತಾ? ನಾವು ಮಾಡಿರ್ತಕ್ಕಂಥ ಪ್ರತಿಯೊಂದು ಕರ್ಮದ ಫಲವನ್ನು ನಾವು ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಈಶ್ವರ ಅಂತಕ್ಕಂಥವನು ಕರ್ಮಫಲದಾತ. ಪ್ರತಿಯೊಬ್ಬ ವ್ಯಕ್ತಿಯು ಮಾಡಿರ್ತಕ್ಕಂಥ ಅವರವರ ಕರ್ಮಕ್ಕೆ ಅವರವರಿಗೆ ಸಿಗಬೇಕಾದಂಥ ಫಲವನ್ನು ಕೊಡ್ತಕ್ಕಂಥವನು ಅಂತ ಸರ್ವಜ್ಞಾನ ವಚನ ಒಂದಿದೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಇಷ್ಟು ಮಾತ್ರ ನಮಗೆ ಭಾಳ ಚೆನ್ನಾಗಿ ಕೇಳಿ ಅಭ್ಯಾಸ ಇದೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಮುಂದಿನದು ಕೊಟ್ಟು ಕೆಟ್ಟೆ ಎಂದೆನ ಬೇಡ, ಕಟ್ಟಿಹುದು ಬುತ್ತಿ ಮುಂದಕ್ಕೆ ಸರ್ವಜ್ಞ. ಕೊಟ್ಟು ಕೆಟ್ಟೆ ಎಂದೆನ ಬೇಡ, ಕಟ್ಟಿಹುದು ಬುತ್ತಿ ಮುಂದಕ್ಕೆ ಸರ್ವಜ್ಞ ಅಂತಂದರೆ ಏನು? ನಾವು ಮಾಡಿರ್ತಕ್ಕಂಥ ಪುಣ್ಯದ ಫಲವನ್ನು ಆಗಲಿ ಕರ್ಮದ ಫಲವನ್ನೇ ಆಗಲಿ ನಾವು ಮತ್ತೆ ಮತ್ತೆ ಅದನ್ನು ಅನುಭವಿಸೋದಕ್ಕೆ ಬರ್ತೇವೆ, ನಾವು ಅದನ್ನು ಪಡೆದುಕೊಳ್ತೇವೆ. ನಾವು ಮಾಡಿರ್ತಕ್ಕಂಥ ಯಾವುದೇ ಧರ್ಮದ ಕೆಲಸವೂ ಕೂಡ ನಮ್ಮನ್ನು ಅದು ಕೈ ಬಿಡುವುದಿಲ್ಲ ಅಂತ. ಹಾಗೆ ನಾವು ಕೊಡಬೇಕು. ಈ ಕೊಡುವಾಗ ಎಂಥ ಮನಸ್ಸಿನಿಂದ ಕೊಡಬೇಕು ಅಂತಂದರೆ, ಉಪನಿಷತ್ತಿನಲ್ಲಿ ತೈತ್ರಿಯ ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ಶ್ರದ್ಧೆಯಾ ದೇಯಂ ಅಶ್ರದ್ಧೆಯಾ ದೇಯಂ ಹ್ರಿಯಾ ದೇಯಂ ಭಿಯಾ ದೇಯಂ ಸಂವಿದಾ ದೇಯಂ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಹಿರಿಯರು. ಕೊಡಬೇಕಾದ್ರೆ ಹೃದಯ ತುಂಬಿ ಕೊಡು, ಹೃದಯ ತುಂಬಿ ಆನಂದದಿಂದ ಕೊಡು. ಕೊಡಬೇಕಲ್ಲ ಅಂತ ದುಃಖದಿಂದ ಕೊಡಬೇಡ. ಅದು ಕೊಟ್ಟಾಗ ಅದು ದಾನ ಆಗೋದಿಲ್ಲ. ಯಾರೋ ಒಬ್ಬರು ಕೊಡ್ತಾ ಇದ್ದಾರೆ, 10,000 ಕೊಟ್ಟರು, ಅವನೇನು 10,000 ಕೊಟ್ಟರೆ ಅವನದು ದಪ್ಪದ ಹೆಸರು ನಂದು ಅವನಿಗಿಂತ ದಪ್ಪದ ಹೆಸರು ಬರಬೇಕು. ನಾನು 20 ಕೊಡ್ತೇನೆ, ಇನ್ನೊಬ್ಬ ಅಂದ್ಕೊಳ್ತಾನೆ ನಾನು 50 ಕೊಡ್ತೇನೆ, ನಂದು ಕಲ್ಲಲ್ಲೇ ಹೆಸರು ಹಾಕ್ಸಲಿ ಅಂತ. ಆ ಹೆಸರಿಗೆ ಆಸೆಯನ್ನು ಪಟ್ಟು ನಾವೇನು ಮಾಡಿದ್ರೆ ನಮ್ಮ ಧರ್ಮ ಅಲ್ಲಿಗೆ ಆಯಿತು, ಆ ಧರ್ಮ ಅಲ್ಲಿಗೆ ನಿಲ್ತು, ಕಲ್ಲಲ್ಲಿ ನಮ್ಮ ಹೆಸರು ಬಂತು, ಆದರೆ ನನ್ನ ಹಿಂದೆ ಹೆಸರು ಬರಲಿಲ್ಲ. ಅಂಥ ಧನವನ್ನೇ ಗಳಿಸಲು ಬೇಕು, ಪರಗತಿಗೂ ಆಗಬೇಕು. ಮರಣದ ಸಮಯದಲ್ಲೂ ಒಯ್ಯುವಾಗ ಕಾಣರು ಅದನಾರು ಅಂತ ಕಬೀರ ಹೇಳ್ತಾನೆ. ನಾವು ಅಂಥ ಧನವನ್ನು ಗಳಿಸಲು ಬೇಕು. ಒಂದು ಸೂಜಿಯನ್ನು ಕೂಡ ಎತ್ಕೊಂಡು ಹೋಗೋಕ್ಕೆ ಆಗೋದಿಲ್ಲ ಅಂತ ಇದು ಪ್ರತಿಯೊಬ್ಬರಿಗೂ ತಿಳಿದಿರ್ತಕ್ಕಂಥ ಸತ್ಯ. ನಾವೆಲ್ಲ ಹೇಳ್ತೇವೆ, ಬರಬೇಕಾದ್ರೆ ಬರೇ ಕೈನಲ್ಲಿ ಬರ್ತೇವೆ, ಹೋಗಬೇಕಾದ್ರೆ ಬರೇ ಕೈನಲ್ಲಿ ಹೋಗ್ತೇವೆ. ಮಾರಾಯ, ಎಂಥ ಮಾಡೋದು ಅಂತ. ಕೊಟ್ಟು ಹೋಗೋದು ಒಳ್ಳೆಯದಲ್ವಾ? ಬಿಟ್ಟು ಹೋಗುವುದಕ್ಕಿಂತ ಕೊಟ್ಟು ಹೋಗುವುದು ಒಳ್ಳೆಯದು. ಯಾಕೆಂದರೆ ಬಿಟ್ಟು ಹೋದರೆ ಯಾರು ತಿಂತಾರೋ ಯಾರಿಗೆ ಗೊತ್ತು. ಹೊಟ್ಟೆ ಬಟ್ಟೆ ಕಟ್ಟಿ ನಾವು ಕೂಡಿ ಇಟ್ಟಿದ್ದನ್ನೆಲ್ಲ ನಮ್ಮ ಮಕ್ಕಳಿಗೆ ಅಂತ ನಾವು ಬಿಟ್ಟು ಹೋಗ್ತೇವೆ. ಮಗ ಏನಾದರೂ ಧರ್ಮ ಪ್ರವೃತ್ತಿ ಉಳ್ಳವನಾಗಿದ್ದಲ್ಲಿ, ಆದ ಧರ್ಮ ಕಾರ್ಯವನ್ನು ಮಾಡಿದಲ್ಲಿ ಅದರ ಪುಣ್ಯ ನನಗೆ ಬರ್ತದೆ. ಅಕಸ್ಮಾತ್ ಆತ ಏನಾದರೂ ಸಂಪಾದಿಸ್ತಕ್ಕಂಥ ಧನವನ್ನು ಪಾಪಕರ್ಮಗಳಿಗೆ ಉಪಯೋಗಿಸಿದರೆ ಅವನು ಮಾಡಿದ ಪಾಪ ತಂದೆಗೆ ಖಂಡಿತ ಬರ್ತದೆ. ಅಂಥ ಮಕ್ಕಳನ್ನು ನಾವು ಉತ್ಪಾದನೆ ಮಾಡಿದರೆ ಪರವಾಗಿಲ್ಲ. ಇಲ್ಲ ಅಂತಂದರೆ ಕೊಟ್ಟು ಹೋಗುವುದು ಯಾಕೆ ಒಳ್ಳೆಯದು ಅಂತಂದರೆ, ಕೊಡಬೇಕಾದ್ರೆ ಹೃದಯಪೂರ್ವಕವಾಗಿ ಕೊಟ್ಟಾಗ ಪುಣ್ಯ, ಬಿಟ್ಟು ಹೋದಾಗ ಯಾರು ತಿಂತಾರೋ ಗೊತ್ತಿಲ್ಲ. ಅದಕ್ಕೆ ಕೊಡುವಾಗ ಆಸೆಯನ್ನು ಕಳೆದುಕೊಂಡು ಕೊಟ್ಟು ಹೋಗುವುದು ಒಳ್ಳೆಯದು. ಆಮೇಲೆ ಕೊಡಬೇಕಾದ್ರೂ ಭಿಯಾದೇಯಂ, ನಾವು ಕೊಡ್ತಾ ಇರ್ತಕ್ಕಂಥದ್ದು ಆ ಇಸ್ಕೊಳ್ತಕ್ಕಂಥ ವ್ಯಕ್ತಿಯ ಘನತೆಗೆ ತಕ್ಕಂತೆ ಕೊಡ್ತಾ ಇದ್ದೀವೋ ಇಲ್ವೋ ಗೊತ್ತಿಲ್ಲ, ಆದರೆ ನನ್ನ ಕೈಲಾದಷ್ಟನ್ನು ನಾನು ಕೊಡ್ತಾ ಇದ್ದೇನೆ ಅನ್ನುವ ಭಾವದಿಂದ ವಿನಯದಿಂದ ಕೊಡಬೇಕು ಅಂತ. ಶ್ರೀರಾಮಚಂದ್ರ ಎಂತೆಂಥವ್ರನ್ನೆಲ್ಲ ಸೇವೆಯನ್ನು ಗಮನಿಸಿದರೂ ಕೂಡ, ಕಂಡರೂ ಕೂಡ, ಬೆಟ್ಟವನ್ನು ಹೊತ್ತು ತಂದು ಹಾಕದವ್ರನ್ನು ಕಂಡರೂ ಕೂಡ ಯಾರ ಬೆನ್ನನ್ನು ಸವರಲಿಲ್ಲ ಅವನು.
ಆದರೆ ಅಳಿಲಿನ ಬೆನ್ನನ್ನು ಸವರಿದ ಶ್ರೀರಾಮಚಂದ್ರ ಯಾಕೆ? ಆ ಅಳಿಲಿನಲ್ಲಿ ವಿನಯ ಇತ್ತು. ನಾನು ಮಾಡ್ತಾ ಇರ್ತಕ್ಕಂಥದ್ದು ಸಣ್ಣ ಸೇವೆ, ನನ್ನ ಕೈನಲ್ಲಿ ಅಷ್ಟು ದೊಡ್ಡದು ಮಾಡೋಕ್ಕಾಗೋದಿಲ್ಲ, ನಾನು ಮಾಡ್ತಕ್ಕಂಥದ್ದು ಹೃದಯಪೂರ್ವಕವಾಗಿ ಆದರೂ ಮಾಡ್ತೇನೆ ಅಂಥೇಳಿ ಸಮುದ್ರದಲ್ಲಿ ಮುಳುಗ್ತಾ ಇತ್ತಂತೆ, ಮರಳ ಮೇಲೆ ಹೊರಳಾಡ್ತಿತ್ತಂತೆ, ಬಂದು ಅವನ ಕಟ್ತಾ ಇದ್ದ ಸೇತುವೆ ಮೇಲೆ ಮೈಯನ್ನು ಕೊಡುತ್ತಾ ಇತ್ತಂತೆ. ಎಷ್ಟು ಮಣ್ಣು ಬಂದಾಯಿತು. ಬೆಳಗ್ಗೆಯಿಂದ ಸಂಜೆ ತನಕ ಮಾಡಿದ್ರು ಒಂದು ಬಾಂಡ್ಲಿ ಮಣ್ಣು ಬರಲಿಲ್ಲ. ಆದರೆ ಬೇರೆಯವರೆಲ್ಲ ಬೆಟ್ಟ ಬೆಟ್ಟ ತಂದು ಹಾಕಿದ್ರಲ್ಲ. ನಾವು ಗಮನಿಸಬೇಕಾದ ಅಂಶವೇ ಇದು. ಕೊಡಬೇಕು, ತ್ಯಾಗದ ಬುದ್ಧಿಯನ್ನು ನಮ್ಮಲ್ಲಿ ಬರಬೇಕು. ಈ ತ್ಯಾಗವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಸೇವಾ ಭಾವನೆಯಿಂದ ಮಾಡಬೇಕು. ಇದು ನಮ್ಮ ಧರ್ಮದ ಅಡಿಪಾಯ. ಪ್ರತಿಯೊಬ್ಬರಿಗೂ ನಾವು ಸೇವೆಯನ್ನು ಮಾಡ್ತೇವೆ. ಸೇವೆಯನ್ನು ಮಾಡಬೇಕಾದ್ರೆ ನಾನು ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೋ ಒಬ್ಬ ವ್ಯಕ್ತಿಗಲ್ಲ, ಆ ಶರೀರಕ್ಕಲ್ಲ, ಅವನಲ್ಲಿರ್ತಕ್ಕಂಥ ಭಗವಂತನಿಗೆ ಅಂತ. ನಾವು ಅದ್ವೈತ ತತ್ವವನ್ನು ಪಾಲನೆ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ಎಲ್ರಿಗೂ ಹೇಳ್ತೇವೆ, ಎಲ್ಲರ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಂಥ ಸತ್ಯ. ಆದರೆ ಆ ಸತ್ಯವನ್ನು ಎಷ್ಟು ತಿಳಿದಿದ್ದೇವೆ? ಇವತ್ತು ನಮ್ಮ ಎಷ್ಟು ಕುಟುಂಬಗಳಲ್ಲಿ ಅತ್ತೆ ಮತ್ತು ಸೊಸೆ ಭಾಳ ಚೆನ್ನಾಗಿದ್ದಾರೆ ಹೇಳಿ ನೋಡೋಣ. ಅತ್ತೆಯನ್ನು ಕಂಡ್ರೆ ಹಿಂದ್ಗಡೆಯಿಂದ ನೆಟ್ಟಿಗೆ ಮುರಿತಕ್ಕಂಥ ಎಷ್ಟು ಜನ ಸೊಸೆಯರಿಲ್ಲ. ಸೊಸೆ ಮಾಡ್ತಕ್ಕಂಥ ತೊಂದರೆಗೆ ಶಾಪ ಆಗ್ತಕ್ಕಂಥ ಎಷ್ಟು ಜನ ಅತ್ತೆಯರಿಲ್ಲ. ಹಾಗಾದರೆ ನಮ್ಮ ಧರ್ಮ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತಂದರೆ, ಶ್ರೀರಾಮಕೃಷ್ಣರ ಪರಮ ಶಿಷ್ಯರಾದಂಥ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಮ್ಮ ಧರ್ಮ ಅಂತಕ್ಕಂಥದ್ದು ಮನೆಯ ಪಾತ್ರೆಗಳಲ್ಲಿ ಪಗಡೆಗಳಲ್ಲಿದೆ. ಮುಟ್ಟಬೇಡ, ಇದನ್ನು ನಮ್ಮ ಬಲಗೈಯಿಂದ ಮುಟ್ಟಬೇಕಾ, ಎಡಗೈಯಿಂದ ಮುಟ್ಟಬೇಕಾ, ಮುಟ್ಟಿದ್ರೆ ಎಷ್ಟು ಸಾರಿ ಕೈ ತೊಳಿಬೇಕು ಅನ್ನೋದಕ್ಕೆ ನಮ್ಮ ಧರ್ಮ ನಿಂತೋಗಿದೆ ಅಂತ. ಪ್ರತಿಯೊಂದು ಹೃದಯದಲ್ಲೂ ಕೂಡ ಕಪಿಲ ಮಹಾಮುನಿಗಳು ಭಾಗವತದಲ್ಲಿ ತನ್ನ ತಾಯಿಗೆ ಹೇಳ್ತಾರೆ, ಅಮ್ಮ ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಸ್ಥಿತನಾಗಿದ್ದೇನೆ ಅಮ್ಮ, ನೀನು ಪ್ರತಿಯೊಬ್ಬರನ್ನು ಕಾಣಬೇಕಾದ್ರೆ ಮಾನದಿಂದ ಅವರನ್ನು ಕಾಣು, ಗೌರವದಿಂದ ಅವರನ್ನು ಕಾಣು, ಆಗ ನೀನು ಭಗವಂತನನ್ನೇ ಸೇವೆ ಮಾಡ್ದಂಗೆ ಆಗ್ತದೆ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅದೇ ಮಾತನ್ನು ಹೇಳ್ತಾನೆ, ಹೃದಯೇಶರ್ಜುನ ತಿಷ್ಠತಿ ಬ್ರಾಹ್ಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ. ಎಲ್ಲ ಜೀವಿಗಳ ಹೃದಯದಲ್ಲಿ ನಾನೇ ನಿಂತು ಅವರನ್ನು ಮಾಯೆಯಿಂದ ಆಟ ಆಡಿಸ್ತಿದ್ದೇನೆ ಅಂತ. ಆದರೆ ನಾವು ಪ್ರತಿಯೊಬ್ಬರಿಗೂ ಸೇವೆ ಮಾಡಬೇಕಾದ್ರೆ ಭಗವದ್ ರೂಪದಲ್ಲಿದ್ದಾನೆ, ಅವನು ನನ್ನ ಸೇವೆಯನ್ನು ಪಡೆದುಕೊಳ್ತಾನೆ ಎನ್ನುವ ಮನಸ್ಸಿನಿಂದ ನಾವು ಸೇವೆಯನ್ನು ಮಾಡಬೇಕು. ನಾವು ಯಾವುದೋ ಒಬ್ಬ ವ್ಯಕ್ತಿಗೆ ಸೇವೆ ಮಾಡುವುದಲ್ಲ, ನಾವು ಮಾಡ್ತಾ ಇರೋದು ಭಗವಂತನಿಗೆ ಎನ್ನುವ ಮನೋಭಾವದಿಂದ ಮಾಡಿದಾಗ ಅದೇ ಯೋಗವಾಗ್ತದೆ, ಅದೇ ನಮ್ಮ ಮೋಕ್ಷಕ್ಕೆ ಮಾರ್ಗ ಆಗ್ತದೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತಕ್ಕಂಥ ಈ ಪುರುಷಾರ್ಥಗಳನ್ನು ನಮ್ಮ ಪೂರ್ವಜರು ನಮ್ಮ ದಿನನಿತ್ಯದ ಜೀವನದಲ್ಲಿ ಹಾಸುಹೊಕ್ಕಾಗುವಂತೆ ಮಾಡಿಬಿಟ್ಟಿದ್ರು. ಆದರೆ ನಾವು ಅದನ್ನು ಮರೆತು ಬಿಟ್ಟಿದ್ದೇವೆ. ಒಬ್ಬ ವ್ಯಕ್ತಿಗೆ ಅಧಿಕಾರ ಸಿಕ್ಕಿದೆ ಅಂತಂದರೆ ಆತ ಮಾಡಬೇಕಾದ್ದು ಸೇವೆ ಅನ್ನುವ ಉದ್ದೇಶದಿಂದ ಬಂದಿರ್ತಾನೆ ಅಧಿಕಾರಕ್ಕೆ. ಒಬ್ಬ ವ್ಯಕ್ತಿಗೆ ಒಂದು ಅವಕಾಶ ಸಿಕ್ಕಿದೆ, ಒಬ್ಬ ಉಪಾಧ್ಯಾಯ ಆಗಿದ್ದಾನೆ ಅಂತಂದರೆ ಅವನು ಶಾಲೆಗೆ ಬರಬೇಕಾದ್ರೆ ಬೋರ್ಡ್ ಹಾಕಿರ್ತಾರೆ, ಇದು ದೇವಾಲಯ, ಕೈ ಮುಗಿದು ಒಳಗೆ ಬಾ ಅಂಥೇಳಿ. ಅದು ವಿದ್ಯಾರ್ಥಿಗೆ ಮಾತ್ರ ಅಲ್ಲ, ಶಿಕ್ಷಕನಿಗೂ ಕೂಡ. ಅವನು ಬರ್ತಾ ಇರ್ತಕ್ಕಂಥದ್ದು ಶಿಕ್ಷಣ ಕೊಡೋದಕ್ಕೆ ಅಂತಂದರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ದೇವರೇ ಎಂಬುದಾಗಿ ಭಾವಿಸಿ ಪ್ರೀತಿಯಿಂದ ಶಿಕ್ಷಣವನ್ನು ಕೊಡಬೇಕು. ಆಗ ಆ ವಿದ್ಯಾರ್ಥಿಯು ಕೂಡ ಗುರುವೆಂದು ಭಗವಂತನೆಂದು ಭಾವಿಸಿ ಅವನ ವಿದ್ಯೆಯನ್ನು ಕಲಿತಾನೆ. ಆ ರೀತಿ ಭಾವನೆಯನ್ನು ತಂದವರು ನಮ್ಮ ಹಿರಿಯರು. ಅದನ್ನು ಮರೆತಿದ್ದೇವೆ. ಇದೇ ನಮ್ಮ ಧರ್ಮ. ನಾವು ಧರ್ಮವನ್ನು ಕೈ ಬಿಟ್ಟಲ್ಲಿ ನಮ್ಮ ಅವನತಿ ಅಂತಕ್ಕಂಥದ್ದು ಆಗ್ತದೆ. ಇಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮವನ್ನೆಲ್ಲ ನೋಡಿದಾಗ ಬಹಳ ಸಂತೋಷ ಆಯಿತು. ನಿನ್ನೆ ಸೀತಾ ಕಲ್ಯಾಣ ವೇಷವನ್ನು ಕೂಡ ಹಾಕಿದ್ರು. ಅದರ ಕಲ್ಪನೆಯನ್ನು ನಮ್ಮ ಯುವಜನಾಂಗಕ್ಕೆ ಕೊಡಬೇಕು ಅಂಥೇಳಿ ಬಹಳ ಚೆನ್ನಾಗಾಯಿತು ಅಂತ ಹೇಳಿದ್ರು. ನಾನು ಕೇಳಿದೆ, ಅದನ್ನು ವಿಡಿಯೋ ಏನಾದರೂ ಮಾಡಿದರೆ ದಯವಿಟ್ಟು ನನಗೆ ಕೊಡಿ, ನಾನೊಂದು ಸರಿ ನೋಡಬೇಕು ಅಂತ. ನಾವೇನು ಅದನ್ನು ನೋಡಿಲ್ಲ ಅಂತಿಲ್ಲ. ರಾಮಾಯಣ ಚಲನಚಿತ್ರ ಹಿಂದೆ ಬರ್ತಾಯಿತ್ತು, ಮಕ್ಕಳ ಮಹಾಭಾರತ ಆಗಲಿ, ಮಕ್ಕಳ ರಾಮಾಯಣ ಆಗಲಿ, ಅದರಲ್ಲೆಲ್ಲ ನೋಡಿದ್ದೇವೆ. ಅದರಲ್ಲೂ ಸೀತಾ ಕಲ್ಯಾಣ ಆಗಿದೆ. ಎಷ್ಟು ಸರಿ ಸೀತಾ ಕಲ್ಯಾಣವನ್ನು ನೋಡಿದರೂ ಕೂಡ ಮತ್ತೆ ಸೀತಾ ಕಲ್ಯಾಣವನ್ನು ನೋಡುವ ಆಸೆ ಆಗ್ತದೆ. ಕಾರಣ ಏನು ಗೊತ್ತಾ? ಅದು ನಮ್ಮತನ, ಅದು ನಾವೇ. ಪ್ರತಿಯೊಬ್ಬ ಸೀತೆಯೂ ಕೂಡ ಇಲ್ಲಿ ಕಣ್ಮುಂದೆ ಕೂತಿರ್ತಕ್ಕಂಥ ಸ್ತ್ರೀಯರು. ಪ್ರತಿಯೊಬ್ಬ ವ್ಯಕ್ತಿ ಪುರುಷನೂ ಕೂಡ ಶ್ರೀರಾಮಚಂದ್ರನೇ. ಆ ಭಾವನೆಯಿಂದ ನಾವು ನಮ್ಮ ಸಂಸಾರದಲ್ಲಿದ್ದಾಗ ಪ್ರತಿಯೊಂದು ಮನೆಯೂ ಕೂಡ ಒಂದು ನಂದನವನ ಆಗ್ತದೆ. ಆ ಭಾವನೆ ಎಲ್ಲಿದೆ? ಅದು ನಮ್ಮ ಧರ್ಮದಲ್ಲಿ ಅಡಕ ಆಗಿದೆ. ಅದನ್ನು ನಾವು ಮರೆತಿದ್ದೇವೆ. ನಾವು ಧರ್ಮವನ್ನು ಮರೆತರೆ ಧರ್ಮ ನಮ್ಮ ಕೈಯನ್ನು ಬಿಡುತ್ತೆ. ಆ ಧರ್ಮದ ಒಂದು ಉದ್ದೇಶ ಏನು ಅಂತಂದರೆ ಈ ರೀತಿಯಾಗಿ ಎಲ್ಲವನ್ನು ತಂದು ನಮ್ಮಲ್ಲಿ ಮತ್ತೆ ಜಾಗೃತಗೊಳಿಸ್ತಕ್ಕಂಥದ್ದು. ಈ ಒಂದು ಕಾರ್ಯ ಬಹಳ ಸಂತೋಷದ ಕಾರ್ಯ. ಧರ್ಮ ಅಂತಂದರೆ ಕೇವಲ ಎಲ್ಲೋ ಒಂದು ಪುಸ್ತಕದಲ್ಲಿಲ್ಲ, ಅದು ನಮ್ಮ ನಿತ್ಯ ಜೀವನದಲ್ಲಿ ಇದೆ. ಅದನ್ನು ಪಾಲನೆ ಮಾಡಲಿಕ್ಕೆ ಮತ್ತು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಒಂದು ಅವಕಾಶ.
ಮಾಡ್ತಕ್ಕಂಥ ಪ್ರತಿಯೊಂದು ಕರ್ಮವನ್ನು ಧರ್ಮದ ಮುಖಾಂತರ ಮಾಡಬೇಕು, ಮಾಡ್ತಕ್ಕಂಥ ಪ್ರತಿಯೊಂದು ಪೂಜೆಯನ್ನು ಧರ್ಮದ ಉಪಾಧಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಈ ಒಂದು ಧರ್ಮದ ಭಾವನೆಯನ್ನು, ಈ ಧಾರ್ಮಿಕ ಕ್ರಿಯೆಯನ್ನು ಮಾಡುವಲ್ಲಿ ಕೇಶವ ಶಿಶು ಮಂದಿರದವರು ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಅವರ ಉದ್ದೇಶ ಜನಸೇವೆ, ಜನಾರ್ದನನ ಸೇವೆ. ಆ ಸೇವೆಗೆ ನಾವೆಲ್ಲರೂ ಕೂಡ ಒಂದು ಸಹಾಯವನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಆ ಒಂದು ಧಾರ್ಮಿಕ ಕಾರ್ಯದಲ್ಲಿ ಬರ್ತಕ್ಕಂಥ ಸಕಲ ಪುಣ್ಯಗಳಿಗೆ ಒಡೆತನ ನಮ್ಮದಾಗ್ತದೆ. ಇದರಲ್ಲಿ ನಮ್ಮ ಒಂದು ಸಹಾಯ ಹಸ್ತ ಇರಲೇಬೇಕು. ಜೀವ ಹೋದ ಮೇಲೆ ದೇಹ ಅಗ್ನಿಯ ಪಾಲು, ಜೀವ ಹೋದ ಮೇಲೆ ದೇಹ ಅಗ್ನಿಯ ಪಾಲು. ಅಸ್ಥಿಬೂದಿಗಳೆರಡು ಗಂಗೆಯ ಪಾಲು, ಅಸ್ಥಿಬೂದಿಗಳೆರಡು ಗಂಗೆಯ ಪಾಲು. ಮೇಲು ಹೊದಿಸಿದ ಬಟ್ಟೆ ಪರರ ಪಾಲು, ಆ ಮೇಲು ಹೊದಿಸಿದ ಬಟ್ಟೆ ಪರರ ಪಾಲು. ಮಗನು ಹಾಕುವ ಪಿಂಡ ಕಾಗೆಗಳ ಪಾಲು, ಮಗನು ಹಾಕುವ ಪಿಂಡ ಕಾಗೆಗಳ ಪಾಲು. ಪೂಜಾರಿ ಹೇಳುವ ಮಂತ್ರ ಗಾಳಿಯ ಪಾಲು, ಪೂಜಾರಿ ಹೇಳುವ ಮಂತ್ರ ಗಾಳಿಯ ಪಾಲು. ಪಾಪ ಪುಣ್ಯಗಳೆರಡಾಯಿತು ಆತ್ಮದ ಪಾಲು, ಈ ಪಾಪ ಪುಣ್ಯಗಳೆರಡಾಯಿತು ಆತ್ಮದ ಪಾಲು. ಆ ಪಾಪ ಮತ್ತು ಪುಣ್ಯ ಅಂತಕ್ಕಂಥ ಭಯಭಕ್ತಿಯಿಂದ ನಾವು ನೋಡಿ ಧಾರ್ಮಿಕ ಕಾರ್ಯವನ್ನು ಮಾಡಿ ಒಂದು ಮೋಕ್ಷವನ್ನು ಪಡಿತಕ್ಕಂಥ ಈ ಒಂದು ಮಹೋದ್ದೇಶದಲ್ಲಿ ನೀವೆಲ್ಲರೂ ಕೂಡ ಸಹಾಯಸ್ಥವನ್ನು ಸೇರಿಸಿ ಈ ಒಂದು ಮಹೋದ್ದೇಶದಲ್ಲಿ ಯಶಸ್ವಿ ಆಗಲಿ ಅಂತೇಳಿ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ರಾಮಕೃಷ್ಣ. ಶ್ರೀ ಧರ್ಮವ್ರತಾನಂದ ಸ್ವಾಮೀಜಿಯವರು ಅವರಿಗೆ ಭಕ್ತಿ ನಮನದ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆಯಿಂದ ಅವರನ್ನು ಭಕ್ತಿಪೂರ್ವಕವಾಗಿ ಗೌರವಪೂರ್ವಕವಾಗಿ ಬೀಳ್ಕೊಡುತ್ತಾ ಕೆ ಜಯರಾಮ್ ಶೆಟ್ಟಿ ಮಾಜಿ ಶಾಸಕರಾಗಿ ಒಳ್ಳೆಯ ವಾಗ್ಮಿಗಳು ಸಹ ಈ ಒಂದು ಶಿಶು ಮಂದಿರದ ಕಾರ್ಯಕ್ರಮಗಳನ್ನು ಬಹಳ ಹಿಂದಿನಿಂದಲೂ ಕಂಡವರು. ಅವರೀಗ ತಮ್ಮ ಸಂದೇಶವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸ್ಥಾನವನ್ನು ವಹಿಸಿಕೊಂಡಂಥ ಸುರೇಶ್ ಭಂಡಾರಿಯವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಚಂದ್ರ ಸುಳ್ಳಾಳ್ರವರೇ, ಸತೀಶ್ ಕುಂಪಲ್ರವರೇ, ಬಾಲಕೃಷ್ಣ ಸಾಮಾನಿ ದಂಪತಿಗಳೇ, ಮೋಹನ್ ರಾಜ್ರವರೇ, ಈ ಸಂಘಟನೆಯ ಅಧ್ಯಕ್ಷರಾದಂಥ ರವೀಂದ್ರ ಶೆಟ್ರೆ, ಚಂದ್ರ ಸಡ್ಯಂತಾಯರವರೇ, ಮಧುಸೂದನ್ರವರೇ, ಗೌರವಾನ್ವಿತ ಪುಂಡರೀಕಾಕ್ಷರವರೇ, ಉಳಿದ ಎಲ್ಲ ಆತ್ಮೀಯ ಗಣ್ಯ ವ್ಯಕ್ತಿಗಳೇ, ಆದರಣೀಯ ಈ ಕೇಶವ ಶಿಶು ಮಂದಿರದ ಅಭಿಮಾನಿ ಬಂಧುಗಳೇ, ಎರಡನೆಯ ದಿವಸದ ಸಭಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಂದು ಮಾತು ಕವಿ ಶಿವರುದ್ರಪ್ಪನವರದ್ದು, ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಓಡಿಸುವ ಜಿದ್ದಿನಿಂದ ಅಲ್ಲ, ಹಣತೆ ಇರುವಷ್ಟು ಕಾಲ ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಲೆಂದು. ಹಣತೆ ಆರಿದ ಮೇಲೆ ನಾನು ಯಾರೋ ನೀನು ಯಾರೋ ಅಂತ ಪೂಜ್ಯ ಸ್ವಾಮೀಜಿಯವರು ಕೂಡ ಆ ಮಾತನ್ನು ಬೇರೆ ಅರ್ಥದಲ್ಲಿ ಉಲ್ಲೇಖ ಮಾಡಿದರು. ಇಲ್ಲಿ ಕೇಶವ ಶಿಶು ಮಂದಿರ ಸಂಘಟನೆ ಮುಖಾಂತರ ಒಂದು ಹಣತೆ ಹಚ್ಚುವಂಥ ಒಂದು ಪ್ರಯತ್ನ ಆಗಿದೆ. ನನ್ನ ಮುಖ ನೀನು, ನಿನ್ನ ಮುಖ ನಾನು ನೋಡಲೆಂದು ನಮ್ಮ ಸಮಾಜ, ನಮ್ಮ ವ್ಯವಸ್ಥೆ ಒಳ್ಳೆಯದಾಗಿ ಮುಂದಕ್ಕೆ ಹೋಗೋ ದೃಷ್ಟಿಯಿಂದ ಎಲ್ಲರನ್ನ ಒಟ್ಟಾಗಿ ಸೇರಿಸಿಕೊಂಡು ಈ ಸಂಘಟನೆ ಬೆಳೆಯಬೇಕು. ಜೊತೆಗೆ ಕೇಶವ ಶಿಶು ಮಂದಿರಕ್ಕೆ ಮುಂದಿನ ಕಾರ್ಯಕಲಾಪಗಳಿಗೆ ಅನುವಾಗ ದೃಷ್ಟಿಯಿಂದ ಸುಮಾರು 1 ಕೋಟಿ ರೂಪಾಯಿಯ ವೆಚ್ಚದ ಒಂದು ಕಟ್ಟಡ ನಿರ್ಮಾಣದ ಯೋಜನೆ, ಇದೆಲ್ಲವನ್ನು ಒಟ್ಟಾಗಿ ತೆಗೆದುಕೊಂಡು ಈ ಪರಿಸರವನ್ನು ವ್ಯವಸ್ಥಿತವಾಗಿ ಮುಂದಕ್ಕೆ ತೆಗೆದುಕೊಂಡು ಹೋಗಲ್ಲಿ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಿಂದೂ ಧರ್ಮ ಜಗತ್ತಿಗೆ ದೇವರನ್ನು ಪರಿಚಯಿಸಿದಂಥ ಧರ್ಮ. ಜನನ ಮರಣಗಳನ್ನು ತಿಳಿಸಿದಂಥ ಧರ್ಮ. ಜನನ ಮರಣಗಳ ಆಚೆಗೆ ಏನಿದೆ ಅಂತ ಹೇಳಿಕೊಟ್ಟಂಥ ಧರ್ಮ. ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಈ ಜನ್ಮ ಮಾತ್ರ ಒಂದು ಸೀಮಿತ ಅಲ್ಲ, ಇದರ ಆಚೆಗೆ ಉಂಟು. ಸ್ವಾಮಿಗಳು ಹೇಳಿದರು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಆ ಅರ್ಥಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿದರು. ಒಳ್ಳೆಯ ಸತ್ಕರ್ಮಗಳನ್ನು ಮಾಡು, ವ್ಯವಸ್ಥೆಗಳನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗು, ಸಮಾಜವನ್ನು, ದೇಶವನ್ನು ಗಟ್ಟಿಯಾಗಿ ಬೆಳಗಿಸುವ ದೃಷ್ಟಿಯಿಂದ ಹಿಂದೂ ಧರ್ಮ
ಜನನ ಮರಣ ಕಾಲಾತೀತವಾದಂಥ ವಿಚಾರಗಳನ್ನೆಲ್ಲ ಹೇಳಿಕೊಂಡು ಬಂದಿದೆ. ಇವತ್ತು ಏನಾಗಿದೆ, ರಾಮನ ಹೆಸರಿನಲ್ಲಿ ನಾವಿಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ರಾಮನ ಮೂಲ ಸ್ಥಾನದ ಬಗ್ಗೆನೇ ವೈರುಧ್ಯಮಯವಾದಂಥ ಹೇಳಿಕೆಗಳು, ಕಡೆ ಹಂತದ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ಆಗ್ತಾ ಇದೆ. ಬಹುಶಃ ಇನ್ನು 1 ವಾರ 15 ದಿವಸದಲ್ಲಿ ಅದು ಯಾರದ್ದು ಅಂತ ಆಗತ್ತೆ. ಆದರೆ ಆ ಮೂಲ ಸ್ಥಾನದಲ್ಲಿ ಪತ್ರಿಕೆ ವರದಿಗಳು ಬಂದ ಹಾಗೆ ಆಗಿದ್ದರೆ ಅಲ್ಲಿ ಮುಂದೆ ದೇವಸ್ಥಾನ ಇತ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ರಾಮ ಸೇತುವೆ ಅದು ಬಹಳ ಹಿಂದೆನೇ ನಿರ್ಮಾಣ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅದನ್ನು ವಿಜ್ಞಾನ ಅಥವಾ ಖಗೋಳ ವಿಜ್ಞಾನಿಗಳು ಅಥವಾ ಪುರಾತತ್ವ ಇಲಾಖೆಯವರು ಒಪ್ಕೊಳ್ತಾನೂ ಇದ್ದಾರೆ. ಆದರೆ ಕಾನೂನಿನ ವಿಚಾರದಲ್ಲಿ ನಮ್ಮಲ್ಲಿ ವ್ಯತ್ಯಾಸಗಳು, ನಮ್ಮ ದೌರ್ಭಾಗ್ಯವೂ ಅದು ಬೇರೆ ವಿಚಾರ. ಆದರೆ ಅದೆಲ್ಲವನ್ನು ನಾವು ಕ್ರೋಢೀಕರಿಸಿಕೊಂಡು ನಮ್ಮ ಧರ್ಮ, ನಮ್ಮ ಆಚಾರ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಈ ಕಾಲದಲ್ಲಿ ಇದೆ. ಅದನ್ನು ನಾವು ನಡೆಸ್ಕೊಂಡು ಹೋಗುವಂಥದ್ದು. ಅನಾಯಾಸೇನ ಮರಣಂ ವಿನಾ ದೈನೇನ ಜೀವನಂ ದೇಹಿಮೇ ಕೃಷ್ಣ ತ್ವಯ ಭಕ್ತಿ ಅಚಂಚಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ಆಯಾಸವಿಲ್ಲದ, ನೋವಿಲ್ಲದ ಮರಣವನ್ನು ಕೊಡು ಪರಮಾತ್ಮ. ಮನುಷ್ಯ ಬೇಡ್ಕೊಳ್ಳುವಂಥದ್ದು ಅಷ್ಟೇ. ಆದರೆ ಜೀವನದ ಕಾಲದಲ್ಲಿ ಮತ್ತೊಬ್ಬರಿಗೆ ಊಟಕ್ಕಾಗಿ, ಬಾಕಿಯೊಂದು ಜೀವಿಸಕ್ಕಾಗಿ 100 ರೂಪಾಯಿ 50 ರೂಪಾಯಿ ಬೇಡುವಂಥ ಒಂದು ಪರಿಸ್ಥಿತಿಯನ್ನು ನನಗೆ ನಿರ್ಮಾಣ ಮಾಡಬೇಡ ಕೃಷ್ಣ. ನಿನ್ನ ಹೆಸರು ಸದಾಕಾಲ ನನ್ನ ಮನಸ್ಸಿನಲ್ಲಿ ಇರುವ ಹಾಗೆ ನನ್ನ ಅನುಗ್ರಹಿಸು ಎಂದು ಹೇಳುವಂಥದ್ದು. ಬಹುಶಃ ನಾವು ದೇವರನ್ನು ಅದನ್ನೇ ಕೇಳುವಂಥದ್ದು. ಪುನರ್ಜನ್ಮದ, ನಾನು ಬಹುಶಃ ನಮ್ಮ ಧರ್ಮ ಪುನರ್ಜನ್ಮದ ಬಗ್ಗೆ ಹೇಳಿಕೆ ಕೂಡ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸುಮಾರು 1-2-3 ತಿಂಗಳ ಹಿಂದೆ ಉದಯವಾಣಿಯಲ್ಲಿ ಒಂದು ಹುಡುಗನ ಫೋಟೋ ಬಂದಿತ್ತು ಕಡೇ ಪೇಜಿನಲ್ಲಿ. ನೀವು ಗಮನಿಸಿರ್ಬೋದು. ಪರ್ಸಿಯ ಬೇರೆನ ಹೊರದೇಶದ ಹುಡುಗ. ಅವನ ತಂದೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ TV ಮಾಧ್ಯಮದ ವ್ಯಾಪಾರಸ್ಥಕ್ಕೆ ಸಂಬಂಧಪಟ್ಟವರು. ಆ ಹುಡುಗ ಹೇಳ್ತಾ ಇದ್ದಾನೆ, ನಾನು 5ನೇ ಕ್ಲಾಸ್ ಬಾಲವಾಡಿಗೆ ಹೋಗ್ತಾ ಇದ್ದಾನಷ್ಟೇ, ನಾನು ಹಿಂದಿನ ಜನ್ಮದಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ಆಗಿದ್ದೆ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಅರಮನೆ ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾನೆ. ಹೇಳಿ ಕೇಳಿ ಕ್ರೈಸ್ತರು ಮತ್ತು ಮುಸಲ್ಮಾನರು ಪುನರ್ಜನ್ಮದ ಬಗ್ಗೆ ಒಪ್ಪುವುದಿಲ್ಲ, ನಂಬುವುದಿಲ್ಲ. ಆದರೆ ಆ ಹುಡುಗ ಹಾಗೆ ಹೇಳ್ತಾ ಇದ್ದಾನೆ. ಭಾರತದಲ್ಲಿ ನಾನು ಹಲವಾರು ಸಲ ಓದಿದ್ದೇನೆ, ಬೇರೆ ಬೇರೆ ಕಡೆಗಳಲ್ಲಿ ಈ ಥರದ ಜನ್ಮಾಂತರದ ಕರ್ಮಫಲದ ನೆನಪುಗಳು ಬರುವಂಥದ್ದು. ಆದ್ದರಿಂದ ನಾವು, ನಮ್ಮ ಹಿರಿಯವರು ಏನು ಈ ಜಗತ್ತಿಗೆ, ಈ ದೇಶಕ್ಕೆ, ಈ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ, ಅದು ಖಂಡಿತ ಸುಳ್ಳಲ್ಲ ಅಂತ ಆಗ್ತದೆ. ಯಾಕಂತ ಹೇಳಿದರೆ ಇವತ್ತಿನ ವಿಜ್ಞಾನ ಅದು ನಾಗಾಲೋಟದಿಂದ ಮುಂದಕ್ಕೆ ಹೋಗ್ತಾ ಉಂಟು. ಹೇಗೆ ಮರಣ, ಹೇಗೆ ಪುನರ್ಜನ್ಮ, ಅದಕ್ಕೆ ವ್ಯಾಖ್ಯಾನ ನಮಗೆ ಸರಿಯಾಗಿ ಸಿಗದಿದ್ದರೂ ಕೂಡ ನಮ್ಮ ಧರ್ಮ ಹೇಳಿದಂಥ ವ್ಯವಸ್ಥೆಯನ್ನು ನಾವು ಒಪ್ಪುವಂಥ ಪರಿಸ್ಥಿತಿ ನಮಗೆ ಬಂದಿದೆ. ನಮ್ಮಲ್ಲಿ ಹಿಂದೂ ಧರ್ಮ ಕಾಲವನ್ನು 4 ವಿಭಾಗಗಳನ್ನು ಮಾಡಿದೆ. ಕಲಿಯುಗ, ದ್ವಾಪರಯುಗ, ತ್ರೇತಾಯುಗ ಮತ್ತು ಕೃತಯುಗ ಅಂತ. 4,32,000 ವರ್ಷಗಳು ಕಲಿಯುಗ. ಅದೇ 2 ಪಾಲು ದ್ವಾಪರಯುಗ, 3 ಪಾಲು ತ್ರೇತಾಯುಗ, 4 ಪಾಲು ಕೃತಯುಗ. ಕೃತಯುಗದ ಕಲ್ಪನೆ ಏನಂತೆ, ಆ ಯುಗದ ಕಾಲದಲ್ಲಿ ಮನುಷ್ಯ ಅಲ್ಲಿ ರಾಜ ಇರುವುದಿಲ್ಲ. ಆ ಕಾಲದಲ್ಲಿ ತನಗೆ ಬೇಕಾದದನ್ನು ಸ್ವಯಂವಾಗಿ ಅವನು ತೆಗೆದುಕೊಳ್ಳಲಿಕ್ಕೆ ಅರ್ಹನಿರ್ತಾನೆ. ಆ ಕಾಲಘಟ್ಟ ಹಾಗೆ. ಆದ್ದರಿಂದ ಇವತ್ತು ವಿಜ್ಞಾನ ಏನು ಹೇಳ್ತಾ ಉಂಟು ಅಂತ ಹೇಳಿದರೆ, ಇಡೀ ಬ್ರಹ್ಮಾಂಡ ಅಂತ ಉಂಟು, ವಿಜ್ಞಾನದ ಕಲ್ಪನೆಗೆ ಬಂದದ್ದು. ಅದರ ವ್ಯಾಸ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ 100 ಟ್ರಿಲಿಯನ್ ಬೆಳಕಿನ ವರ್ಷ. 100 ಟ್ರಿಲಿಯನ್ 1 ಟ್ರಿಲಿಯನ್ ಅಂದರೆ 1 ಲಕ್ಷ ಕೋಟಿ ಬೆಳಕಿನ ವರ್ಷ. ಒಂದು ಬೆಳಕಿನ ವೇಗ ಅಂತ ಹೇಳಿದರೆ 1 ಸೆಕೆಂಡ್ಗೆ 3.5 ಲಕ್ಷ ಕಿಲೋಮೀಟರ್ನಾಗಿ ಹೋಗುವಂಥದ್ದು. ಚಂದ್ರ ನಮ್ಮಿಂದ 3.5 ಲಕ್ಷ ಕಿಲೋಮೀಟರ್ ದೂರ ಇದ್ದಾನೆ. ಆದ್ದರಿಂದ ಇವತ್ತು ನಮ್ಮ ಈ ನಿಹಾರಿಕೆ, ನಾವಿರುವಂಥದ್ದು ನಿಹಾರಿಕೆಯ ವ್ಯಾಸ 25 ಲಕ್ಷ ಬೆಳಕಿನ ವರ್ಷ. ಆದರೆ ನಮ್ಮ ಹತ್ರ ಒಂದು ಕಲ್ಪನೆ ಇರಲಿ. ಈಗಾಗಲೇ ವಿಜ್ಞಾನಿಗಳು ನಮ್ಮ ಭೂಮಿಯನ್ನು ಹೋಲುವಂಥ ಸೌರಮಂಡಲ ಸುಮಾರು 70-72 ಸೌರಮಂಡಲಗಳನ್ನು ಕಂಡುಹುಡುಕಿದ್ದಾರೆ. ಆದ್ದರಿಂದ ಇವತ್ತು ಏನು ನಮ್ಮ ಈ ಭೂಮಿಯ ಮೇಲೆ ಜೀವಿಗಳಿದ್ದಾರೆ, ಆದರೆ ಇನ್ನೊಂದು ಕಡೆ ಖಂಡಿತ ಇದ್ದೇ ಇರ್ತಾರೆ.
ಇಷ್ಟೊಂದು ವ್ಯಾಪಕವಾದಂಥ ಈ ಬ್ರಹ್ಮಾಂಡದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲಿಯಾದರೂ ಹೇಗಾದರೂ ಇರಲೇಬೇಕಲ್ಲ. ನಾವು ಹೇಗೆ ಇಲ್ಲಿದ್ದೇವೋ ಇನ್ನೊಂದು ನೀಹಾರಿಕೆಯಲ್ಲಿ, ಮತ್ತೊಂದು ನೀಹಾರಿಕೆಯಲ್ಲಿ, ಅಥವಾ ಇನ್ನೊಂದು ಸೌರಮಂಡಲದಲ್ಲಿ ಇಲ್ಲದೇ ಇರುವಂಥ ಸಾಧ್ಯತೆ ಇಲ್ಲದೇ ಇಲ್ಲ. ಆದ್ದರಿಂದ ಇವತ್ತು ನಮ್ಮ ಹಿರಿಯವರು ಏನು ಪುನರ್ಜನ್ಮದ ಕಲ್ಪನೆ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ಹೇಗೆ ಬದುಕಬೇಕು, ಏನು ದೇವರ ಕಲ್ಪನೆ ಕೊಟ್ಟಿದ್ದಾರೆ, ಇದೆಲ್ಲವನ್ನ ಸಾಕಾರಗೊಳಿಸುವಂಥದ್ದು. ಆದ್ದರಿಂದ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ ಅಂತ ಹೇಳುವಂಥದ್ದು ದೇವರು ಆ ಥರದಲ್ಲಿ ಉಳ್ಕೊಳ್ಳಿಕ್ಕೆ ಆಗುತ್ತದೆ. ಸ್ವಾಮಿಗಳು ಹೇಳುವಂಥದ್ದೊಂದು, ನಾವು ತಿಳ್ಕೊಳ್ಳುವಂಥದ್ದು ಒಂದು, ಇಲ್ಲಿ ನಡೆಯುವಂಥದ್ದು ಒಂದು, ಇದೆಲ್ಲವನ್ನ ಒಟ್ಟಾಗಿ ಕ್ರೋಢೀಕರಿಸಿಕೊಂಡು ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ಧರ್ಮ, ನಮ್ಮ ದೇವರು ಇದರ ಬಗ್ಗೆ ಹೆಚ್ಚು ಅನುಕೂಲ ಕೊಟ್ಟರೆ ನಾವು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಲಿಕ್ಕೂ ಆಗುತ್ತದೆ. ಆ ದೃಷ್ಟಿಯಿಂದ ಇವತ್ತು ಕಿನ್ಯ ಕೇಶವ ಶಿಶು ಮಂದಿರದವರು ಏನು ಇಲ್ಲಿ ಒಂದು ವಾರ 8 ದಿವಸ ಕಾಲ ಸಮಾಜವನ್ನು ಒಟ್ಟುಗೂಡಿಸುವಂಥದ್ದು, ಧರ್ಮದ ಸೇವೆ ಮಾಡುವಂಥದ್ದು, ಸಮಾಜದ ಸೇವೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ, ಶ್ಲಾಘನೀಯ. ಅದರ ಹಿಂದಿನ ಉದ್ದೇಶ ಇಲ್ಲಿ ನಮಗೆ ನಿರಂತರವಾಗಿ ಇದರ ಚಟುವಟಿಕೆಗೆ, ನಮ್ಮ ಧರ್ಮದ, ನಮ್ಮ ದೇವರ, ನಮ್ಮ ಸಮಾಜದ ಚಟುವಟಿಕೆಗಳಿಗೆ ಅನುಕೂಲ ಆಗುವ ಹಾಗೆ ಕಟ್ಟಡ ನಿರ್ಮಾಣದ ಬಗ್ಗೆ ನಾವೆಲ್ಲ ಅವರನ್ನು ಪ್ರೋತ್ಸಾಹಿಸುವಂತ ಹೇಳಿ ಈ ಕೇಶವ ಶಿಶು ಮಂದಿರ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕೋಡೆಡ್ ದಿಂಚಿ ಈ ಕಾರ್ಯಕ್ರಮ ಬಾರಿ ಯಶಸ್ವಿ ರೀತಿಯಲ್ಲಿ ನಡ್ತೊಂದುಂಡು. ಕೋಡೆ ಸೀತಾರಾಮ ಕಲ್ಯಾಣದ ಒಟ್ಟಿಗೆ ನೂತ ಎನ್ಮ ಕಾಯ್ದ ಗಣವ ಹೋಮಾದ ಈ ಕಿಡ್ಯ ಗ್ರಾಮನೇ ಶುದ್ಧವಂತನಂದು ನಮ್ಮ ಪೂರ ಎನ್ನೊಲಿ. ಶ್ರೀರಾಮ ಪಟ್ಟಾಭಿಷೇಕ, ಶ್ರೀರಾಮ ಸೀತಾ ಕಲ್ಯಾಣ ಇಂದು ನವ 1000 ವರ್ಷಾಂಡಲ ಪುನರಪಿ ದಾಯಂ ಅನ್ಪನ್ನಾಂಡ ಶ್ರೀರಾಮ ಇಡೀ ಲೋಕಗೆ ಆದರ್ಶ. ಇನಿ ದೇಶ ಶ್ರೀರಾಮನ ಆದರ್ಶಡ್ ಪೋಡೋ ಪಂಡದ ಹಿರಿಯರ ನಕ್ಲ ಪ್ರಯತ್ನ ಒಂದು ಆ ಪ್ರಯತ್ನದ ಒಂಜಿ ಎಲ್ಯ ಪ್ರಯತ್ನ ನಮ್ಮ ಮಂಗಳೂರು ಗ್ರಾಮದ ಎಲ್ಯ ಗ್ರಾಮ ಪಂಡ ಕಿನ್ನೆ ಗ್ರಾಮಡ್ ಇನಿ ಆ ಒಂದುಂಡು ಹೌದಾದ ಶ್ರೀರಾಮನ ಆದರ್ಶದಾದ ಅಂತ ಪನ್ನಾಂಡ ಒರಿಯೇ ಅಮ್ಮೆರೆಗೆ ಆದರ್ಶ ಮಗೆ, ಬುಡದಿಗೆ ಆದರ್ಶ ಕಂಡನಿ, ಮೆಗ್ಯಗ್ ಆದರ್ಶ ಫಲಯೆ, ಒಂಜಿ ಭಕ್ತಗ್ ಆದರ್ಶ ಶಕ್ತಿಯಾದ ಅಂಚೆನೆ ಅಪ್ಪ ಸೀತೆ ಒಂಜಿ ಕಂಡನ್ಯಾಗ ಆದರ್ಶ ಬುಡದಿಯಾದ ಒಂಜಿ ಇಲ್ಲಡೆ ಆದರ್ಶ ಪುಂಜವಾದ ಒಂಜಿ ಮೈತನಾಗ ಆದರ್ಶ ಅತ್ತಿಗೆ ಆದ ಅವೇ ನಂಗೆ ಇಡೀ ದೇಶಕ್ಕೆ ಆದರ್ಶ. ನಮ್ಮ ಪುಂಡರೀಕ್ಷರೇ ಕಡ್ಪಂಡಿರು ಐನ ಇತ್ತದ ನಮ್ಮ ಜನಾಂಗಕ್ಕೆ ತೆರಿಪಾವಡು. ಶ್ರೀರಾಮ ದಂಪತಿನ ಆದರ್ಶದಾದ ಪನ್ನಾಂಡ ಜೀವನಡೆ ಕಷ್ಟ ಬರಡು ಸುಖ ಬರಡು ಕಂಡನಿ ಬೊಡೋದಿನ ಒರಿಯಾಡ್ದರಿ ಬುಡ್ದು ಕುರ್ಪುಜೇರು. ಇತ್ತದ ಕಾಲ ಮಧುಮೇಹದ 2 ತಿಂಗಳು ಕಂಡನಿ ಬುಡದಿನ ಬುಡ್ಪಲ ಈ ಜನ ಬುಡದಿ ಕಂಡನಿ ಬುಡ್ಪುನ ಅವು ಒಂಜಿ 2 ಸಾವಿರ ಸಂಖ್ಯೆ ಉಂಡು. ಐಕ ಬೋಡಾದೆ ಈ ವ್ಯವಸ್ಥೆನ ಆ ಆದರ್ಶನ ತೂದಾಂಡಲ ನನ ಆಪುನ ದಂಪತಿಲಾಂಡಲ ನಿಖಲ್ ಸರಿಟ ಉಪ್ಪುಲೆ ಪನ್ಪುನಂಚಿನ ಪ್ರಯತ್ನ ಮೂಲ ಒಂದುಂಡು. 2ನೇ ಪಂಡಾಂಡ ಕಿನ್ಯಾ ಗ್ರಾಮಡ್ ಪಟ್ಟಾಭಿಷೇಕ, ರಾಮನ ಪಟ್ಟಾಭಿಷೇಕ ಒಂದು. ಶ್ರೀರಾಮ ರಾಜ್ಯ ರಾಮ ಎಂಚ ಉಂಡ ದುಂಬು ಪಡೋಂತೆರ ಅಂಚೆನೆ ಈ ಕಿನ್ಯಾ ಗ್ರಾಮಲ ರಾಮಗ್ರಾಮ ಆವಡು. ರಾಮಗ್ರಾಮ ಆವಡಿತ್ತ ನಾಡ ನಮ್ಮ ಕಿನ್ಯಾ ಗ್ರಾಮದ ಜನಕಲು ದಾದ ಮನ್ಪೋಡು ಮನಿಪ್ಪಂದೆ ಕುಲ್ಲೆರ ಬಲ್ಲಿ
20 ತಾರೀಕು ಹಿಡಿದ ಬಕ್ಕ ಈ ಕಿನ್ಯಾ ಗ್ರಾಮದ ಜನಕ್ಕೆಲ್ಲ ಪರೀಕ್ಷೆ. ಕಿನ್ಯಾ ಗ್ರಾಮಕ್ಕೆ ಏರ್ಲ ಆಡಳಿತ ಇಜ್ಜಿ ನನ್ನ ಶ್ರೀರಾಮಚಂದ್ರನೇ ಆಡಳಿತ. ಪುಂಡರೀಕ್ಷರ ಶ್ರೀರಾಮಚಂದ್ರನೇ ಈ ಕಿನ್ಯಾ ಗ್ರಾಮಕ್ಕೆ ಆಡಳಿತ. ಶ್ರೀರಾಮಚಂದ್ರನೇ ತುಂಬ ಬಿದ್ದು ಕಿನ್ಯಾ ಗ್ರಾಮದ ಹಿಂದೂ ಧರ್ಮದ ಇಂಚಿನ ಕೆಲಸ ಪುನಾಡಲು ಶ್ರೀರಾಮನ ದುಂಬುದು ಇದೇ ಮನ್ಪುಡು. ಇನಿ ಕಿನ್ಯಾ ಗ್ರಾಮದಕ್ಕಲ್ಲಿ ಯಾನ್ಲ ತೂಲೆಕ ಭಾರಿ ಅದೃಷ್ಟಶಾಲಿ ನಕ್ಲೊಂದು ಪನೋಲಿ. ನಮ್ಮ ನಾರಾಯಣ್ ಕಜೆ ಒಂಜನ್ ನಂಬರ್ ಅದೃಷ್ಟಶಾಲಿ. ಇನ್ನೆತ್ತ ರಾತ್ರಿ ಪಗಲು ಬೆಂದದು ಈ ಒಂಜಿ ಕಾರ್ಯಕ್ರಮನ ಯಶಸ್ವಿ ಮನ್ಪರೆ ಭಾರಿ ಪ್ರಯತ್ನ ಮಾಡ್ತಾರೆ ಕೋಡೆ ಯಶಸ್ವಿ ಆಯ್ನಂಚಿನ ಕಾರ್ಯಕ್ರಮ ಆತನ ಎಲ್ಲ ನಮ್ಮ ಶಾರದಾ ಶಾಲೆಡ್ ಲಂಕಾ ದಹನ ಏನ ಲೆಕ್ಕಡೆ ಮೂಲು ಯಾನ್ಲ ತೂತುಜಿ ಲಂಕಾ ದಹನ ಇನಿ ಮುಟ್ಟ ಲಂಕಾ ದಹನದ ಕಾರ್ಯಕ್ರಮ ಇರ್ದೂತಾರ ಎಲ್ಲ ಹೊಸ ನಮೂನೆಡ ಲಂಕಾದನದ ಕಾರ್ಯಕ್ರಮ ಆಪುಡುಗೆ. ಆ ಕಾರ್ಯಕ್ರಮಕ್ಕೆ ಎನ್ನ ಲೆಕ್ಕಡ ಸಾವಿರ ಸಂಖ್ಯೆ ಜನ ಸೇರೋಡು. ಸಾವಿರ ಸಂಖ್ಯೆ ಜನ ಸೇರೋಡಾಂಡ ಏರು ಪ್ರಯತ್ನ ಏರ್ನ ಇಡೀ ಕಿನ್ಯಾ ಗ್ರಾಮದ ಹಿಂದೂ ಸಮಾಜದ ಪ್ರಯತ್ನ ಅವಡು. ಕಿನ್ಯಾ ಗ್ರಾಮದ ಹಿಂದೂ ಸಮಾಜದ ಪ್ರಯತ್ನ ಅವಡು. ಇಡೀ ಮಂಗಳೂರು ಕ್ಷೇತ್ರಗೆ ಕಿನ್ಯಾ ಗ್ರಾಮದಕ್ಕಲೇ ಆದರ್ಶ ಅವಡು. ರಾಮ ಎಂಚ ಇಡೀ ಜಗತ್ತಿಗೆ ಆದರ್ಶನ ಅಂಚನೆ ಕಿನ್ಯಾ ಗ್ರಾಮದಕ್ಕಲು ಇಡೀ ನಮ್ಮ ಮಂಗಳೂರು ಕ್ಷೇತ್ರಗತ್ತೆ ನಮ್ಮ ಜಿಲ್ಲೆಗೆ ಆದರ್ಶ ಅವಡು. ಚಪ್ಪಾಳೆ ತಟ್ಟೆರೆ ಅನ್ ಪಂಡಿನತ್ತು ಅವು ನಮ್ಮ ಪ್ರವೃತ್ತಿ ಆದುಪ್ಪೋಡು. ಚಪ್ಪಾಳೆಗೆ ಯಾನ್ ಪಂಡಿನತ್ತು ಅವು ನಮ್ಮ ಪ್ರವೃತ್ತಿ ಆದುಪ್ಪೋಡು. ಯಾನ ದಾಯನ್ ಪಂಡ ಬಣ್ಣಾಡ ಕಿನ್ಯಾ ಗ್ರಾಮಡ್ ಎನ ಲೆಕ್ಕಡ ಒಂಜಿ ಏತ ಸಂಖ್ಯೆ ಉಂಡು. ನಮ್ಮ ಬಹಳಷ್ಟು ಸಂಖ್ಯೆ ಉಂಡು. ಕಿನ್ಯಾ ಗ್ರಾಮದ ಕೈತಲಡ್ ಮಸ್ತ್ ಗ್ರಾಮಗಳುಂಟು. ಈತ ಎಡ್ಡೆ ಕಾರ್ಯಕ್ರಮ ಈತ ಜನಕ್ಕೆಲ್ಲ ಬಗ್ಗ ಮತ್ತದ ಈ ಕಾರ್ಯಕ್ರಮಕ್ಕೆ ಈತ ಎಲ್ಲೇ ಸಭೆ ಆತ್ ಗೋಪಾಲಣ್ಣ ಈತ ಎಲ್ಲೇ ಸಭೆ ಆತ್ ದಾಯ ನಮ್ಮ ಹಿಂದೂ ಧರ್ಮದ ಕಾರ್ಯಕ್ರಮ ನಮ್ಮ ದಾಯ ಇಲ್ಲಡ್ಕೊಲ್ವಾ ಏರೆಗಾದ ನಮ್ಮ ಕಾರ್ಯಕ್ರಮ ಮನ್ಪುನಿ ಏರೆಗಾದ ನಮ್ಮ ಈ ಖರ್ಚು ಮನ್ಪುನಿ ಏರೆಗಾದ ಈ ಸಂಘಟನೆ ಪೂರ ನಮ್ಮ ಅರ್ಥ ಮಂತನಾಡ ನಮ್ಮ ಇನಿ ನಿಶ್ಚಂತೆಡ್ ಉಪ್ಪುನಾಡ ಸಂಘಟನೆ ದಕ್ಕಲೆ ಕಾರಣ ನಮ್ಮ ಇನಿ ನಮ್ಮ ಜೋಕುಲು ನಮ್ಮ ಪುಂಜೋಕುಲು ಧೈರ್ಯದ ತಿರುಗೋಡಾಡಿದ್ದನಾಡ ಈ ಸಂಘಟನೆ ದಕ್ಕಲೆ ಕಾರಣ ಅಕಲೆಗೆ ಸುರುಲು ಅಭಿನಂದನೆ ಪಡೋಡು ಅಭಿನಂದನೆ ಪಡೋಡು ಅಭಿನಂದನೆ ಪಡೋಡು ನನೊಂಜಿ ಪುಂಡರೀಕ್ಷೇರ್ ಬಂಡೇರು ಈ ಕಿನ್ಯಾ ಗ್ರಾಮ ನನ್ನ ಒಂಜಿ 2 ವರ್ಷ ಪೋನಾಗ ಮಲ್ಲ ಗ್ರಾಮ ಆಪುಡು ಗೋಪಾಲಣ್ಣ ಎಂಚ ಮಲ್ಲ ಗ್ರಾಮ ಅಂತ ಬಣ್ಣಾಡ ಮೂಲ ಮಲ್ಲ ಒಂಜಿ ಯೋಜನೆಯನ್ನು ಪಾಡ್ದೇರು ಆ ಯೋಜನೆ ದಾದಾ ಅಂತ ಬಣ್ಣಾಡ ದುಂಬುದ ಪೀಳಿಗೆಗೆ ಹಿಂದೂ ಸಮಾಜದ ಸಂಸ್ಕೃತಿ ದಾದ ಹಿಂದೂ ಸಮಾಜದ ಚಿಂತನೆಲು ದಾದ ನಮ್ಮ ಧಾರ್ಮಿಕ ಪದ್ಧತಿಲು ದಾದ ಇಂದು ನಮ್ಮ ದುಂಬುದ ಪೀಳಿಗೆಗೆ ಕಲ್ಪೋಡಾಂಡ ಮೂಲು ಭಾರಿ ಒಂಜಿ ವ್ಯವಸ್ಥೆ ರೀತಿಡ್ ಭಾರಿ ಮಲ್ಲ ಒಂಜಿ ಯೋಚನೆ ಮಂತೊಂದುಲ್ಲೇರ ಹಿರಿಯಕ್ಕಲ್ ಆ ಯೋಚನೆ ಖಾಲಿ ಹಿರಿಯಕ್ಕಲ್ನ ತರಡಿತ್ತನ ಯಾರಂದ ಆ ಯೋಚನೆನ ಕಿನ್ಯಾ ಗ್ರಾಮಲ್ಲ ನಮ್ಮ ಪೂರೆಲ್ಲ ಒಟ್ಟಿಗೆ ತೆತ್ತೊಂದು ಐನ ಆ ಯೋಜನೆನ ಅನುಷ್ಠಾನ ಮನ್ಪೆರ ಪ್ರಯತ್ನ ಬನ್ಪುಡು ಅನುಷ್ಠಾನ ಮನ್ಪೆರ ಪ್ರಯತ್ನ ಬನ್ಪುಡು ದೇಶಗೆ ಹಿಂದೂ ಸಂಘಟನೆ ಹಿಂದೂ ಸಂಸ್ಕೃತಿ ನೂದೈಕ್ ನೂದು ಬೋಡು ಇನಿತ ವ್ಯವಸ್ಥೆಲು ನಮ್ಮ ವಾ ಪರಿಸ್ಥಿತಿ ಉಲ್ಲ ಹಿಂದೂ ಧರ್ಮನ ವಾ ರೀತಿಡ್ ವ್ಯವಸ್ಥಿತವಾದ ಐನ
ಕುಂಠಿತ ಬಂತೊಂದುಲ್ಲೇರು ಅವು ತಿರುಪತಿ ಉಪ್ಪಡು ಅಥವಾ ಮಲಮಲ್ಲ ದೇವಸ್ಥಾನಲು ಉಪ್ಪಡು ಇನ್ನು ತಿರುಪತಿ ಇಡ್ಲ ಬದಲಾವಣೆ ಆವೊಂದುಂಡು ನಮ್ಮ ತಿರುಪತಿದ ದೇವಸ್ಥಾನಡೆ ಮಹಾಪ್ರಸಾದ ಪಂಡಿತ ಲಡ್ಡುನು ಕೊರೊಂದಿತ್ತರು ಆ ಲಡ್ಡು ಅನ್ಯ ಜಾತಿ ದಕ್ಕಲು ತಯಾರು ಮನ್ಪುರ ಲಡ್ಡು ಆಂಡ ಇನಿತ ಅಲ್ತ ಮುಖ್ಯಮಂತ್ರಿ ಐನ ಚೇಂಜ್ ಮಂತದ ನಮ್ಮ ಮಕ್ಕಳಿಗೆ ಕೊರತೆ ಅವಲ ಅಭಿನಂದನೆ ಅರ್ಹ ಅಂಚಿನ ಕೆಲವಾರು ಸಂಗತಿಲು ನಮ್ಮ ದೇಶದ ನಡತೊಂದುಂಡು ಜಯರಾಮಣ್ಣ ಪಂಡರು 17 ತಾರೀಕಿಗೆ ಅಯೋಧ್ಯೆಡ್ ಶ್ರೀರಾಮಚಂದ್ರನ ಪುಟ್ಟು ದಿನ ಆ ಜಾಗೆಡೆ ಕೋರ್ಟ್ ಹೊಡೆದು ಒಂಜಿ ಆದೇಶ ಬರ್ಬುಜಿ ತೀರ್ಮಾನ ಅಡೆಗೆ ಮುಕ್ತಾಯ ಅಪ್ಪಡು ಒಂಜಿ ಒಂಜಿ ತಿಂಗಳು ಪಕ್ಕ ಆದೇಶ ಬರು ನಮ್ಮ ಪೂರ ಈ 7 ದಿನಲ ಶ್ರೀರಾಮಚಂದ್ರನ ಪ್ರಾರ್ಥನೆ ಮನ್ಪೊಡು ನಿಮ್ಮ ಜನ್ಮಸ್ಥಾನನ ಹಿಂದೂ ಧರ್ಮಗ ತಿಕ್ಕುನಲೆಕ್ಕಂತ ಮನ್ಪೊಡು ದುಂಬದ ದಿನಟ್ ಶ್ರೀರಾಮಚಂದ್ರನ ಬಾರಿ ಮಲ್ಲ ದೇಗುಲ ಅಯೋಧ್ಯೆಡ ಆವಡು ಪನ್ಪುನ ಪ್ರಯತ್ನಲ ಮೂಲ ಪ್ರಾರ್ಥನೆಲೆ ಆಂಡ ನೂದೇಕೆ ನೂದು ಶ್ರೀರಾಮಚಂದ್ರೆ ನಂಗೆ ಆ ಪ್ರಾರ್ಥನೆಗೆ ಒಲಿಯುವೆ ಎಂದು ಎಂದ ಅನಿಸಿಕೆ ಇನಿ ಎಡ್ಡೆ ಕಾರ್ಯಕ್ರಮಕ್ಕೆ ಲೆತ್ತದ ವೇದಿಕೆಡೆ ಪಾತ್ರ ಅವಕಾಶ ಅಂತ ಕೊರ್ದಂಚಿನ ಈ ಸಂಘಟನೆದ ಪೂರ ಮುಖಂಡರಿಗಿಲ್ಲ ಎನ್ನ ಹೃದಯ ಜಿಂಜಿನ ಸೋಲ್ಮೇಲನ ಸಂದಾದ ಎನ್ನ ಪಾತೆರನ ಉಂಟಾಂದುಲ್ಲೇ ಜೈ ಶ್ರೀರಾಮ್. ಈ ಕಾರ್ಯಕ್ರಮದ ವೇದಿಕೆ ಉಪನಂಚಿನ ನಮ್ಮ ಮಾತನ್ನೆಲ್ಲ ಪ್ರೀತಿದ ಪುಂಡರೀಕಾಕ್ಷನ್ನೇ ಅಧ್ಯಕ್ಷತೆಯನ್ನು ವಹಿಸುವನಂಚಿನಾರು ಸುರೇಶ್ ಭಂಡಾರ್ಲು ಚಂದ್ರಾಸ್ ಉಳ್ಳಾಲ್ರು ಆತ್ಮೀಯರಾಯನಂಚಿನ ಜಯರಾಮ್ ಶೆಟ್ರು ಮೋಹನ್ ರಾಜರು ರವೀಂದ್ರ ಶೆಟ್ರು ಚಂದ್ರಾಸ್ ಅಡ್ಯಂತಾಯರು ಬಾಲಕೃಷ್ಣ ಶೆಟ್ರು ಸೇವಂತಿ ಅಕ್ಕ ಶಿವರಾಮ್ ಶೆಟ್ರು ಸೇರಿದ ಮಾತ ಆತ್ಮೀಯ ಬಂಧುಲೆ ವಿಶೇಷವಾದ ನಾರಾಯಣ ಕಜೆ ಈ ಕಾರ್ಯಕ್ರಮದ ಕೋಡೆಲ ಇಂಕ್ಲು ಭಾಗವಹಿಸದಿತ್ತ ಕೋಡೆದ ಕಾರ್ಯಕ್ರಮ ಈ ಬಾಗಡೆ ಅವು ಸುರುತ ಕಾರ್ಯಕ್ರಮ ರಾಮಗೆ ಬಕ್ಕ ಸೀತೆಗೆ ಮದ್ಮೆ ಮಲ್ಪನಂಚಿನ ಕಾರ್ಯಕ್ರಮ ಹೆಚ್ಚಿನಂಶ ಎಂಕು ಗೊತ್ತಿಜಿ ಮುಲ್ಪ್ಯಾನ ಸುರು ಕುತುಯಿನಿ ಹೆಚ್ಚಿನಂಶ ಅವು ಪೂರ ಐದ ಯೋಚನೆ ಎಂಕಲ್ನ ಹಿರಿಯರ ನಂಚಿನ ಪುಂಡರೀಕಾಕ್ಷನ ಅಂಡ್ ಅವು ಮದ್ಮೆ ಮಲ್ತದ ಮುಗಿಪುನಂಚಿನ ಯೋಚನೆ ಅರ್ನತ್ತು ಮದ್ಮೆ ಕಾಲು ಎಂಜಿ ಪುದರ್ಗೆ ಮಾತ್ರ ಮದ್ಮೆ ಆ ಭಕ್ತಿದ ಆಧಾರದ ಮಿತ್ತು ಮಾತೆರ್ಲ ಕವರ್ ಕೊರಡೊಂದು ಬಂತೇರು ಆ ಕವರ್ದ ಆಧಾರದ ಮಿತ್ತು ಮುಲ್ಪವನ ಈ ಜಾಗನ ನೋಡು ಮುಲ್ಪ ಭವ್ಯವಾನ ಅಂಚಿನ ಮಂದಿರ ಕಟ್ಟೊಡೊಂದು ಅರ್ನ ಒಂದು ಸಂಕಲ್ಪ ಯಾನು ಮಸ್ತ್ ವರ್ಷದಿಂಚ ನಾರಾಯಣ ಕಜೆ ಒದ್ದಾಡೊಂದು ಉಪ್ಪೇರಿ ಯಾಪಲ ಸಂಸ್ಕಾರ ತಿಕ್ಕೊಡು ಸಂಸ್ಕೃತಿ ತಿಕ್ಕೊಡು ಇಡೀ ಊರುಡು ನಾಡೊಂದು ಇತ್ತೇರು ಹೆಂಗೆ ಇಂಚಿಪೋಗು ಗೊತ್ತಾಂಡ್ರೆ ಆಯ್ತು ರಡ್ಡೆ ನನೊಂದು ಟೆನ್ಷನ್ ತೆತ್ತೊಂಡು ಪುಂಡರೀಕಾಕ್ಷನ್ನೇ ಹೆಚ್ಚಿನ ಅಂಶಂದು ಆವಂದು ಫಿನಿ ಆರು ಮುಲ್ತುಡ್ದು ಪೋವಾಯರು ಪೂರ ಆದಾಯ ಬಕ್ಕನೆ ಪೋಪುನಲ್ಲ ಬರ್ಚ ಆರು ಮೂಲೆ ಕುಲ್ಲಾಡು ಎಂಕ್ಲೊಟ್ಟಿಗೆ ಕಿನ್ನೆ ಗ್ರಾಮಡ್ ಮೂಲೆ ಉಪ್ಪಾಡು ಎಂಕ್ಲ ಮಾತೇನಲ್ಲ ಆಸೆ ಈ ಬಾಗಡ್ ಸಂಸ್ಕೃತಿ ಬಗ್ಗೆ ಸಂಸ್ಕಾರ ನನಾದು ಬುಲೆಪಾಯರೆಗೋಸ್ಕರ ನಂಗೆ ಖಂಡಿತವಾದ ಆರು ನಂಗೆ ರುವಾರಿ ಆಪೇರು ನಮ್ಮ ಈ ಒಂಜಿ ಶಿಶು ಮಂದಿರ ಆವಡಂದಾಂಡ 80 ಮನೆ ಇಸವಿದ ಸಂದರ್ಭಡ್ ಮಸ್ತ್ ಜನ ಹಿರಿಯಕುಲು ನೇಕೋಸ್ಕರ ಭಂಗ ಬೈದೇರು ಮಸ್ತ್ ಜನ ಪರಿಶ್ರಮ ಬೈದೇರು ಕಿನ್ಯ ಗ್ರಾಮದ ಎಂಕ್ಲೆಗೆ ಮಾತ್ರೆಗಳ ಸಂತೋಷದಾಯ ಬಂಡ ಸುರೇಶ್ ಭಂಡಾರ್ಲು ಬೊಂಬೈಡ್ ಅದು ನನ್ನ ಬೇತೆ ಜಾಗಡ್ ನಮ್ಮ ಜಿಲ್ಲೆ ನಮ್ಮ ಉಡುಪಿ ಜಿಲ್ಲೆ ಮಾತ ಮೇಟ್ಲ ಭಾರಿ ಮಲ್ಲ ಒಂಜಿ ಎಂಕ್ಲ ಕಿನ್ಯ ಗ್ರಾಮದ ಜನ ನಿನ್ಕೊಂದು ಪುನಃ ಎಂಕ್ಲೆಗೆ ಮಾತ್ರೆಗಳ ಸಂತೋಷ ಅಂಚಾದ ಕಿನ್ಯ ಗ್ರಾಮನೇ ದತ್ತು ಉಂತವನ ತಾಕತ್ತೆಲ್ಲ ಸುರೇಶನ್ನ ಗುಂಡು ಅಂಚಾದ ಆರು ಖಂಡಿತವಾದ ಲಕ್ಕದ ಉಂತಾವೇರೆಂದು ಪನ್ಪನ ಆಸೆಲ್ಲ ಎಂಕ್ಲೆ ಗುಂಡು ಈ ಸಂದರ್ಭಡ್ ಜಯರಾಮನ್ನೇ ಬನ್ನಾಗ ಪಂಡಿರಿ ಈ ದಾಲ ಪಂಡಿಜಿನೆಲ್ಲ ಒಂಜಿ ಸಂಗತಿ ಪನ್ಲೆ ಎಂಕ್ಲೆಗೆ ಮಾತೆರೆಗ್ಲ ಜವಾಬ್ದಾರಿ ಕೊಡ್ತೀರಿ ಎನ್ನ ಹೆಚ್ಚಿನಂಶ ಗೆಸ್ಟ್ ಬಾರ್ದಿಲ್ಲ ಇಂಚೆನೆ ಅದು ಪೋಡು ಅಪೂರ ಈ ಸುರೇಶ್ ಆಳ್ವೇರ್ನ ಮೋಹನ್ದಾಸೇರ್ನ ನಾರಾಯಣ ಕಾಜೆ ಶಿವರಾಮಣ್ಣನ ಪುರ ಮಂಡೆ ತೋಜೋಡು ಜಯರಾಮಣ್ಣನು ಏನನು ಚಂದ್ರಾಸೇರೇನು ಮೋಹನ್ ರಾಜನ್ ಎಂಕ್ಲೆಗೆ ಕಲೆಕ್ಷನ್ ಮಲ್ಪೆರೆ ನೇಕೋಸ್ಕರ ಒಂಜೆ ಟೀಮ್ ಮಲ್ದಿನಿ
ಗೆಸ್ಟ್ ಬಾಡ್ದಿಲ್ಲ ಇನ್ನಿಯೇ ನಿಕ್ಲ ಎಂಜಿನ ಫನ್ನೇರ್ ಇತ್ತಿನಲ್ಲ ಮೂಲೆ ಫಂಡದು ಬೋಲೆ ನಿಕ್ಲು ಅಂಚ ಜಯರ ಮಣ್ಣೆ ಫಂಡರು ಭಾರಿ ಪ್ರಾಮಾಣಿಕವಾದ ಎಂಚಿನ ನೇಕ ಸಂಗ್ರಹ ಕಾಸುಗೆ ಎಂಚಿನ ಪುರ ಸಾಕಾರ ಮಲ್ಪಡ ಇನ್ನು ಪ್ರಾಮಾಣಿಕವಾದ ಮಲ್ಪ ಅದು ಪಲ್ಲೆ ಮಾರ್ರ ಮಂಡೇರು ಯಾನು ಜಯರಾಮಣ್ಣನ ಪರವಾದ ಅಡ್ಡಂತ ಏರೆಗೆ 1 ಕೋಟಿ ಖರ್ಚು ಕಲೆಕ್ಷನ್ ಮಲ್ಪನ ತಾಕತ್ತು ಅರೆಗೆ ಉಂಟು ಚಂದ್ರಾಸ ಅಡ್ಡಂತ ಏರೆಗೆ ಅಂಚ ಅದು ನನೋರಿಯಾಗ ಆರು ಬೇರೆ ಫಂಡ್ರೇನೇ ಇಜ್ಜಿ ರವೀಂದ್ರ ಶೆಟ್ರ್ ಅಂಚನೆ ರವೀಂದ್ರ ಶೆಟ್ರಲ್ಲ ಒಂಜಿ ಗಟ್ಟಿದಾರ ಆರು ಈ ಭಾಗದ ಮಾತ ಕಾರ್ಯಕ್ರಮ ಮಾಡಲ್ಲ ಒಂಜಿ ಜವಾಬ್ದಾರಿ ಇದ್ದೊಂದು ಮಾತ ಕೆಲಸ ಮಲ್ಪೇರು ಚಂದ್ರಾಸ ಅಡ್ಡಂತ ಏರಿದ ಬತ್ತನ ಮಾತಿರಲ್ಲ ಈ ಕೇಶವ ಶಿಶು ಮಂದಿರ ಒಂಜಿ ಸಂಸ್ಕೃತಿದ ಮಂದಿರ ಅವಡು ಒಂಜಿ ಸಂಸ್ಕಾರದ ಮಂದಿರ ಅವಡು ಈ ಮಂದಿರದ ಮುಖಾಂತರ ಇಡೀ ಊರುಡು ಬಾಲಗೋಕುಲ ಅವಡು ಈ ಊರದ ಮುಖಾಂತರ ಕೇಶವನ ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಇಂಚಿನ ಯೋಚನೆ ಉಂಟು ಅವು ಇಡೀ ಪಸರಿಸೋಡು ಪನ್ಪನ ಒಂಜಿ ಚಿಂತನದ ಆಧಾರದ ಮಿತ್ತು ಈ ಸಂಘಟನೆಯನ್ನು ದುಮ್ಮು ಕೊನಪೇರು ನೇಟಿ ಏರೆಗ್ಲ ಸ್ವಾರ್ಥ ಇಜ್ಜಿ ಪುಂಡರೀಕಾಕ್ಷರಿಗೆ ಪಾಪ ಅರ್ನ ಇಲ್ಲಿ ಬಿತ್ತಲು ಪೂರ ಅಲ್ಪ ಬುಡ್ದು ಬತ್ತದ ಮೂಲ ಕುಲ್ದಿನಿದಾದ ಬಂಡ ಈ ಕಿನ್ಯದ ಮುಖಾಂತರ ನಂಗೆ ಎಡ್ಡೆ ಅವಡು ನೇಟಿ ಎಡ್ಡಾಪುನಿ ಏರೆಗ್ಲ ಮೂಲ ವೇದಿಕೆ ಕುಲ್ದು ನಕ್ಲೇರದು ನಂಗೆ ಕೆಲವರಿಗೆ ಆವು ಅಂಡ ಈ ಊರಿಗೂ ಕಿನ್ಯದ ಪರಿಸರದ ಊರ್ಲೆಗೆ ನೇಡ್ದಾತ್ರ ಹೆಚ್ಚಿನ ಎಡ್ಡಾಪನು ಅಂಚಾದ ನಮ್ಮ ಮಾತೆಲ್ಲ ನೆಟ್ಟು ಒಟ್ಟು ಸೇರಿದ ಕೆಲಸ ಮಲ್ಪುಗ ಈ ಒಂಜಿ ಕಾರ್ಯಕ್ರಮ ಆಯ್ ಪೆಟ್ಟಿಗೆ ಈ ಕಾರ್ಯಕ್ರಮದ ದೊಂಪ ದೆತ್ತಿ ಪೆಟ್ಟಿಗೆ ನಮ್ಮ ಈ ಊರುನು ಈ ಜಾಗನ ಮರಪುನ ಬರ್ಚಿ ದೊಂಪ ದೆತ್ತಿ ಬೊಕ್ಕ ನೆನಪು ದೀಪುರನೇ ಮಲ್ಲ ಕೆಲಸ ದಂಪ ಮುಟ್ಟ ಮುಲ್ಪ ಪೂರಲ್ ಆಕ್ಟಿವಿಟೀಸ್ ನಡಪುನು ಚಟುವಟಿಕೆ ನಡಪುನು ದಂಪ ಮುಕ್ಕಿ ಬೊಕ್ಕ ಶಾಶ್ವತವಾಯಿನಂಚಿನ ಮಂಟಪ ಅವಡು ಶಾಶ್ವತವಾಯಿನಂಚಿನ ಮಂದಿರ ಅವಡು ಶಾಶ್ವತವಾಯಿನಂಚಿನ ಸಂಸ್ಕಾರ ಕೇಂದ್ರ ಅವಡು ನೇನು ಮಲ್ಪೆರೆಗೆ ನಮ್ಮ ಮಾತೆಲ್ಲ ಕೈ ಜೋಡಿಸಾಗ ಅಂತ ಪನ್ನೊಂದು ಅವಕಾಶ ಹೊಂದಿಸಾದ ಎನ್ನ ಪಾತ್ರ ಅಂತವೇ ಶ್ರೀಯುತ ಮೋಹನ್ ರಾಜಕೀಯ ಕೋಡದ ದಿನ ಹೊರೆ ಕಾಣಿಕೆ ಬರೋಡಾಂಡ ಐಕ್ ಮಲ್ಲ ರೀತಿಯಲ್ಲಿ ಸಂಪರ್ಕ ಬಂದದ್ದು ವಿಶೇಷವಾದ ಕೋಟ ಶ್ರೀನಿವಾಸ ಪೂಜಾರಲಿನ ಮುಖಾಂತರವಾದ ಮಾತಾ ಕ್ಷೇತ್ರದ ಆ ಒಂಜಿ ಹೊರೆ ಕಾಣಿಕೆ ಇಡೆ ಬರ್ಪುಲೆಕ ಒಂಜಿ ಸಗಾಯ ಮಂತಿನಾರು ಶ್ರೀಯುತ KR ಮೋಹನ್ ರಾಜ್ ಅರಿವಿತೆ ನಮ್ಮ ಉದ್ದೇಶಿಸಾದ ರಡ್ಡು ಪಾತ್ರ ಪನ್ನೊಡು ನೂತನ ಕಾಯ್ದ ಗಣಗಾಂಚನೆ ಶ್ರೀರಾಮ ಪಟ್ಟಾಭಿಷೇಕ ಪನ್ಪುನ ಕಾರ್ಯಕ್ರಮದ ಮುಖಾಂತರ ಈ ಕಿನ್ಯಾಗ ಮಡಪಂಚಿನ ಕೇಶವ ಮಂದಿರದ ಒಂಜಿ ಏತೋ ವರ್ಷದಿಂದ ಈ ಮುಲ್ಪ ಸೇವಾ ಮಂದಿರ ಅವಡು ಈ ಬಾಗಡೆ ಬಾಮಲ್ಲ ಕೇಂದ್ರ ಬಿಂದು ಅದು ನೆರಳು ಮನ್ಪುನಂಚಿನ ಒಂಜಿ ಕನಸನ್ನು ದಿಯೊಂದು ಈ ಬಾಗಡೆ ನಾರಾಯಣ ಕಜೆ ಅವಡು ಶಿವರಾಮ್ ಶೆಟ್ರ್ ಅವಡು ಅಂಚನೆ ಸುಧಾಕರ್ ಆಲ್ವೇರ್ ಅವಡು ಅಂಚನೆ ಆಚಾರ್ಯರು ಮುಗ್ಲು ಮಾತೆರಲ್ಲ ಒಂಜಿ ಕನಸು ದೀತೆರು ಇದ್ಯಾಕಲೆ ಕೇಶವ ಮಂದಿರನ ಕಟ್ಟದು ಪಾಡಿದರೆ ಈ ಕೇಶವ ಮಂದಿರ ಇಡೀ ಮಾತ್ರ ಉಂತಾರ ಬಲ್ಲಿ ಈ ಆಯ್ತು ಸುತ್ತಲ ಮುತ್ತಲೆತ್ತಿನ ಜಾಗನೆ ತಂದು ಒಂಜಿ ವೈವಾಯಿನಂಜ ಒಂಜಿ ಕಟ್ಟಡ ಮಲ್ತದೆ ಮುಲ್ಪ ಸಂಸ್ಕಾರ ತಿಕ್ಕೊನಂಚಿನ ಕೇಂದ್ರ ಅವಡು ನಮ್ಮ ಹಿರಿಯಾಕಲ್ನ ಒಂಜಿ ಆಶೆ ಚಿತ್ತಿನ ಅವು ಈಡೋಡು ಮಲ್ಪನ ದೃಷ್ಟಿಕೋನಡು ಈ ಕಾರ್ಯಕ್ರಮನ ಶುಭಾರಂಭ ಮಲ್ಪಡೊಂದಾಂಡ ಮೂಲ ಒಂಜಿ ಮಲ್ಲ ಕಾರ್ಯಕ್ರಮ ಪಾಡೋಡು ಮಲ್ಪನ ದೃಷ್ಟಿಕೋನಡು ಇನಿ ಶ್ರೀರಾಮ ಪಟ್ಟಾಭಿಷೇಕ ಕಾರ್ಯಕ್ರಮ ನಮ್ಮ ದಿಯೊಂದ ಒಂಜಂತೂ ಸತ್ಯ ಕಿನ್ನೆಡೆ ಈ ಕಾರ್ಯಕ್ರಮನ ದೀಪನ ಮುಖಾಂತರ ಇಡೀ ಉಳ್ಳಾಲ ಹೊಸ ತಾಲೂಕು ಆಪುನೊಂದು ಇತ್ತೆ ನಮಗೆ ಗೊತ್ತಿತ್ತಿನ ವಿಷಯ ಈ ಉಳ್ಳಾಲ ತಾಲೂಕು ರಾಮರಾಜ್ಯ ಅವಡು ಆ ರಾಮರಾಜ್ಯನ ಮಾತ್ರ ಇನಿ ನಮ್ಮ ಧರ್ಮ ಒರಿಯೋಡು ಪನ್ಪನ ದೃಷ್ಟಿಕೋನಡೆ ಇನಿ ನಮ್ಮ ಹಿರಿಯಾಕಲೊಂಜಿ ಈ ಕಾರ್ಯಕ್ರಮ ದಿವಂದೇರು ಈ ಕಾರ್ಯಕ್ರಮ ಈ ಭಾಗದ ಮಾತಾ ಜನಕರಿಗಳ ಎಡ್ಡೆ ಅವಡು ಈ ಕಾರ್ಯಕ್ರಮ ಮುಖಾಂತರ ಈ ಭಾಗಡೆ ಶಾಂತಿ ನೆಲೆಸ ಉಪ್ಪಾಡೆ ಬರೋಡೆ ಜನಕಲ್ಡ ಪ್ರೀತಿ ವಿಶ್ವಾಸ ಬರೋಡು ನಮ್ಮಲ್ಲ ಹಿಡಿತಿನ ಓವೇ ವ್ಯತ್ಯಾಸಲ ಪೋದು ನಾವು ಮಾತ ಒಂಜೇ ಪನ್ಪನ ದೃಷ್ಟಿಕೋನಡು ಪ್ರತಿಯೊಂಜಿ ಮಾತೆಯರಲ್ಲ ಸೀತಾ ಮಾತೆ ಅದು ಬೆಲೆಡೆ ಮಾತ ಯುವಕಿಯರಲ್ಲ ಶ್ರೀರಾಮಚಂದ್ರನ ಆದರ್ಶ ಒಳಗಡಿಸುವುದು ಮೂಲ ಒಂಜಿ ಎಡ್ಡೆ ವೈಚಾರಿಕ ಒಂಜಿ ಎಡ್ಡೆ ಪದ್ಧತಿ ಈ ಭಾಗಡ ಮೂಡುದು ನಮ್ಮ ಇಡೀ ಈ ಉಳ್ಳಾಲ ತಾಲೂಕು ರಾಮರಾಜ್ಯ ಅವಡು ಒಂದು ಕೇನ್ ಪನೊಂದು ಅಂಚನೆ ಇತ್ತನೆ ನಮ್ಮ ಸತೀಶ್ ಕುಂಪಲ್ಲ ಪಂಡೇರು ಎಂಕ್ಲೆಗೆ ಆಲ್ರೆಡಿ ನಮ್ಮ ಹಿರಿಯಕ್ಕಲೇ ಒಂಜಿ ಹೋಮ್ ವರ್ಕ್ ಕೊಡ್ತೇರು ಆ ಹೋಮ್ ವರ್ಕನ್ನು ಮಲ್ತದೆ ಸಬ್ಮಿಟ್ ಮನ್ಪಂಡ ಮಟ್ಟ ಎಂಕ್ಲೆ ಆಯ್ತ ಒಟ್ಟಿಗೆ ಉಲ್ಲ ಪನ್ಪನ ಒಂಜಿ ವಿಶ್ವಾಸನ ದಿವೊಂದು ಎನ್ನ ಪಾತ್ರ ಜಯಿಸಿ ಯಕ್ಷರಂಗಡು ಮಿಂಚೊಂದು ಪುಣಂಚಿನ ಶ್ರೀಯುತ ದೇವಿ ಪ್ರಸಾದಿನ ಶ್ರೀಯುತ ರೋಹಿತ್ ಉಚ್ಚಿಲ್ ದಯದಿದು ವೇದಿಕೆಗೆ ಬರ್ತದೆ ಈ ಒಂಜಿ ಗೌರವಾರ್ಪಣೆಯನ್ನು ಸ್ವೀಕಾರ ಮನ್ಪಡು ಕೊಟ್ಟಿಕೆರೆ ಪುರುಷೋತ್ತಮ ಪೂಜೆಯರನ್ನ ಲೋಕಾಭಿರಾಮಗು ಜೋಕ್ಲೆನ್ನು ನಿರ್ದೇಶನ ಕೊರದು ತಯಾರು ಮಡಿಯಲ ಮೇಳದ ಕಲಾವಿದೆ ಶ್ರೀಯುತ ಅಶ್ವಥ್ ಮಂಜನಾಡಿ ಜೋಕ್ಲೆಗೆ ನಿರ್ದೇಶನ ಕೊರದು ಅಕ್ಲೇನು ಈ ಒಂಜಿ ರಂಗು ತಯಾರು ಮಂತಿನಂಚಿನ ಅಶ್ವಥ್ ಮಂಜನಾಡಿ ಯಕ್ಷಗುರುವಾದ ಇನಿ ಅಭಿನಂದನೆ ಸ್ವೀಕಾರ ಮನ್ಪಡು ಅಂಚನೆ ನೇಪಥ್ಯ ಕಲಾವಿದರು ನಂಗೆ ಸಹಕಾರ ಕೊರತೆನಕ್ಕಳು ಶ್ರೀ ಗಣೇಶ ಕಲಾವೃಂದ ಪಯ್ಯೋಳಿಗೆ ದೇವಕಾರ ಈ ಪುದರ್ ಪಂಡಗೆ ನಂಗೆ
ಕೀರ್ತಿಶೇಷ ದೇವಕನ ಕೃಷ್ಣ ಭಟ್ರ ನೆನಪಾಪುನಕ್ಕೆ ದೇಪಂಡಾರ ನಿರಂತರ ಸಹಕಾರ ಕೊರನಾರು ಇನಿ ನೇಪಥ್ಯ ಕಲಾವಿದರಾದ ಪುನಂಚಿನ ಶ್ರೀಯುತ ಜಯಂತ ಜೋಗಿ ವೇದಿಕೆಗೆ ಬರಡು, ಶ್ರೀಯುತ ಜನಾರ್ದನ ಬದಿಯಡ್ಕ, ಶ್ರೀಯುತ ಕಿರಣ್ ಮಾಸ್ಟರ್, ಶ್ರೀಯುತ ಪ್ರಶಾಂತ್ ಕೋಳಿಯೂರು, ಶ್ರೀ ಈಶ್ವರ್ ಮಾಣಿಪಡಿ, ಶ್ರೀ ಡಿ ಕಯ್ಯ ಪಯ್ಯೋಡಿಕೆ ಮಕ್ಕಳು ಮಾತಾಡಿ, ಶ್ರೀಯುತ ಜಯಂತ್ ಜೋಗಿ, ಶ್ರೀಯುತ ಜನಾರ್ದನ ಬದಿಯಡ್ಕ, ಶ್ರೀಯುತ ಕಿರಣ್ ಮಾಸ್ಟರ್, ಶ್ರೀಯುತ ಪ್ರಶಾಂತ್ ಕೋಳಿಯೂರು, ಶ್ರೀಯುತ ಈಶ್ವರ್ ಮಣಿಯಡಿ, ಶ್ರೀ ಡಿ ಕಯ್ಯ ಪಯ್ಯೋಡಿಕೆ ಮಕ್ಕಳಿಗೆ ಗೌರವಾರ್ಪಣೆ. ನಮ್ಮೊಂಜಿ ಕೇಶವ ಶಿಶು ಮಂದಿರಕ್ಕೆ ಇನ್ನೇಬಕ ಶ್ರೀರಾಮ ಪಟ್ಟಾಭಿಷೇಕ ಸಮಿತಿದ ಬದಿರ್ದು ನೇಪಥ್ಯ ಕಲಾವಿದರಾದ ನಿರಂತರ ಸಹಕಾರ ಕೊರ್ಪಿನಗಳು ಅಕಲು ರಂಗದ ಎದುರು ತೋಜ್ಜರು ಅಂಡ ರಂಗದ ಪಿರೌಡು ಜೋಕ್ಲಿಗೆ ಆ ತಯಾರು ಮನ್ಪುಣಕಲು ಮಕ್ಕಳು ವೇಷಭೂಷಣ ಕಟ್ಟದು ಅಕ್ಲೇನು ರಂಗಗೂ ಕಡಪುಟ್ನಕಲು ಅಂಚನೆ ಶ್ರೀ ದುರ್ಗಾ ಪರಮೇಶ್ವರಿ ಶಾಂತ್ಯ ಪರಿಸರ ಉಳ್ಳ ಒಂಜಿ ಧರ್ಮ ನೇಮನು ನಡೆಪಾಯಿನಂಚಿನ ಆ ಒಂಜಿ ಕೀರ್ತಿನ ಪಡೆಯಿನಾರು ಊರುಡು ಪರ ಊರುಡು ಪುಗರ್ತೆ ಪಡೆಯಿನ ಉದ್ಯಮಿಯಾದ ಕಚ್ಚೂರು ಶ್ರೀ ಅಂದು ಆಡಳಿತ ಮುಕ್ತಿ ಸೇರರು ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನ ಬಾರ್ಕೂರು ಆರು ತನ್ನ ಗುರ್ಕರ್ಮೆದ ಪಾತೆರ ಪನ್ನುಡು ಬಣ್ಣದಕ್ಕೆ ಏನೊಂದಿಲ್ಲ ಅಧ್ಯಕ್ಷರಾಂಡೊಂದು ಬಾರಿ ಭಂಗ ಆಕಿರಿಗೂ ಪಾತೆರೋಡು ఒక పాತೆರಂದ ಕುಲ್ಲು ಜಿಂದ್ ಪಂಡ್ರೆ ಅಧ್ಯಕ್ಷನೇ ಹೇಳ್ಬೇಕಾರೆ ರಡ್ಡು ಪಾತೆರಡು ಬನ್ಪೇರು ಅಂಜದ ಹತ್ರ ನಮ್ಮ ಪಾತೆರ ಮಸ್ತ್ ಕಮ್ಮಿ ರಡ್ಡು ಪಾತೆರ ಕಿನ್ಯ ಶಿಶು ಮಂದಿರ ಕೇಶವ ಶಿಶು ಮಂದಿರ ಏತು ಪೊರ್ಲುದೊಂಜಿ ಪುದರ್ತುಲೆ ಕೇಶವ ಶಿಶು ಮಂದಿರ. ಕೇಶವನ್ ಪಂಡ ಪರಮಾತ್ಮೆ, ಶಿಶು ಪಂಡ ಆತ್ಮ, ಪರಮಾತ್ಮನ ಒಟ್ಟಿಗೂ ಆತ್ಮದ ಒಂಜಿ ಮಂದಿರ ಪಣದ ಅವಲ ಕಿನ್ಯ ಅಹಂಕಾರದ ಅಂತಿನ ಎಲ್ಯ ಕಿನ್ಯ ಬನ್ಪಿನ ಊರುಡು ಮಲ್ಲ ಮಲ್ಲ ಆಸ್ತಿ ಇಜ್ಜಿಂದಾಂಡಲ ಮಲ್ಲ ಮಲ್ಲ ಧನವಂತಿಗೆದ ಮನಸ್ಸಿನ ಇತ್ತಿನಕಲು ಮಾತೆರ್ಲ ಒಟ್ಟುಗಾದ ಮಲ್ದಿನಂಚಿತ್ನ ಕೇಶವ ಶಿಶು ಮಂದಿರದ ವತಿರ್ದು ಈ ಪುಣ್ಯ ಭೂಮಿಡು ನಡಪು ನಂಚಿತ್ನ ಆದರ್ಶ ಪುರುಷೆ, ಮರ್ಯಾದ ಪುರುಷೋತ್ತಮೆ, ಸೀತಾ ವಲ್ಲಭೆ, ಹನುಮಂತ ಪೂಜಿತೆ, ಭರತ ಶತ್ರುಘ್ನ ಬೊಕ್ಕ ಲಕ್ಷ್ಮಣ ಅಗ್ರಜೆ ಆಯ್ನಂಚಿತ್ನ 4 ಯುಗೊಟ್ಟುಲ ಪೂಜೆನು ಪಡೆಯುನಂಚಿತ್ನ ಶ್ರೀರಾಮಚಂದ್ರ ದೇವರಿಗೆ ಸೀತಾರಾಮ ಕಲ್ಯಾಣ ಬೊಕ್ಕ ಅಂಚನೆ ನನ ಅವರಂಡು ಶ್ರೀರಾಮಗ ಪಟ್ಟಾಭಿಷೇಕ. ಈ ಕಲಿಗೊಟ್ಟು ವಿಘ್ನನು ಕೊರ್ಪಿನಾಯಲ ವಿಘ್ನನ ಹರ್ತ ಮಲ್ಪನಾಯನಂಚಿತ್ನ ಗಣಪತಿಗೆ 102 ಕಾಯ್ದ ಗಣಹೋಮನು ಮಲ್ತದು, ವಿಘ್ನಲೇನು ಪೂರ ಹರ್ತ ಮಲ್ತದು, ಅರೇನು ಖುಷಿ ಮಲ್ತದು, ಅಂಚನೆ ಸೀತಾರಾಮ ಕಲ್ಯಾಣನು ಮಲ್ತದು. ಇನಿ ದಿನ ದಿನೋಲ ಒಂದು ಎಡ್ಡ ಕಾರ್ಯಕ್ರಮನು ಕೊರೊಂದು ಇನಿ ಎನ್ನಂದಜಿ 2ನೇ ದಿನದ ಸಭಾ ಕಾರ್ಯಕ್ರಮನು ಅಲಂಕಾರ ಮಲ್ದಿನಂಚಿತ್ನ ಮಾತ ಬೇತೆ ಬೇತೆ ಕ್ಷೇತ್ರಡು ವಿವಿಧ ಕೆಲಸಲೇನು ಮಲ್ತದು. ಇನಿ ನಮ್ಮ ಈ ಸಮಾರಂಭದ ವೇದಿಕೆನ ಅಲಂಕಾರ ಮಲ್ದಿನಂಚಿತ್ನ ಮಾತ ಎನ್ನ ಮಿತ್ರನ ಕುಲೆ ಅಂಚನೆ ಎದುರುಡಿತ್ತಿನ ಶ್ರೀರಾಮಚಂದ್ರನ ಭಕ್ತನ ಕುಲೆ ವಿಶೇಷತವಾದ ಎನ್ನಂದಜಿ ನಮ್ಮ ಮುಲ್ಪದೇನೆ ಒಂಜಿ ಆಶ್ರಮದ ಕೆಲವು ಜೋಕುಲು ಮಾತ ಬೈದ ಖಂಡಿತವಾದಲ್ಲ ಒಂದು ಮಸ್ತ್ ಸಂತೋಷದ ವಿಷಯ. ಎಲ್ಲ ಲಂಕಾದಹನ ಉಂಡು ಖಂಡಿತವಾದಲ್ಲ ಒಂಜಿ 10-30 ಜೋಕುಲು ಎಂಕು ಅಂದಾಜು ಮಲ್ತಿಲೆಕ್ಕ ಪುನಾಂಡವಲು ಮಸ್ತ್ ಜೋಕುಲುಲ್ಲ 10-100 ಜೋಕುಲುಲ್ಲ ಎಲ್ಲ ಆರ್ಲ ಎನ್ನಲ್ಲ ಮಿತ್ರೇನೆ ಅನಂತ ಕೃಷ್ಣರು ಆರ್ಡೆ ಅನ್ನ ಪಣಪೆ ನಿತ್ಯಡಲ ಪಣಪೆ ಎಲ್ಲ ಪೂರ ಇತ್ತಿನ ಒಂಜಿ 100 ಜೋಕುಲೆಲ್ಲ ನಮ್ಮ ಆಡೆ ಮಂದಿರಗು ಲೆತಂಬರೋಡು ಐಕೆ ಒಂಜಿ ವೇಳೆ ಬಸ್ ಗೀಸ್ ತೆಂಚಿನೆಲ್ಲ ಅರೇಂಜ್ಮೆಂಟ್ ಮಲ್ಪರೆತ್ತಿನ ಖಂಡಿತವಾದ್ಲ ಯಾನು ಮಲ್ತು ಕೊರಪೆ ಆಯ್ತಾ ಅಕ್ಲೇನು ಮಾತ ಲೆತಂಬರೋಡು ದಾಯಕನ ಪಂಡ ಜೋಕುಲು ಖಂಡಿತವಾದ್ಲವೇನು ತೂವೋಡು ಅವಳ ಅನಾಥಾಶ್ರಮದ ಜೋಕುಲು ತುಯರ್ನಂಡ ಖಂಡಿತವಾದ್ಲ ತನ್ನ ದುಃಖಲೇನು ಮರತದು ಖಂಡಿತವಾದ್ಲ ಸಮಾಜನು ವಂಡಿತವಾದ್ಲ ಎಡ್ಡೆ ಮಲ್ಪುನಂಚಿತ್ತ ಒಂಜಿ ಕೆಲಸಕ್ಕೆ ಹಾಕಲು ಆವೇರು ಪಣಪಿನಂಚಿತ್ತ ಮುಖಾಂತರ ಅಕ್ಲೆಗೆಲ್ಲ ಲಂಕಾದಹನನು ಪೂರವಾದ್ಲ ನಮ್ಮ ತೋಜಾಡು ಪಂಪಿನೆತ ಒಟ್ಟಿಗೂ ಬಂದುಲೆ ಭಾರತ ಪನ್ನಗನೆ ರೋಮಾಂಚನ ಆಪುಂಡು ಎನ್ನಂದಜಿ ಇಂಚಿತ್ನ ಒಂಜಿ ಭಾರತ ದೇಶಡು ನಮ್ಮ ಪುಟದ ಬಂಡ ನಮ್ಮ ಖಂಡಿತವಾದಲ ಪುಣ್ಯವಂತರಿಂದೇ ಲೆಕ್ಕ ಖಂಡಿತವಾದಲ ಎನ್ನಂದಜಿ ಇಡೀ ಪ್ರಪಂಚಗೂ ಆಧ್ಯಾತ್ಮಿಕ ಬೊಕ್ಕ ನಮ್ಮ ಋಷಿ ಪರಂಪರೆದ ಮುಖಾಂತರ
ಇಡೀ ಪ್ರಪಂಚಗೆ ಒಂಜಿ ಬೊಲ್ಪುನು ಕೊರ್ತುಂಡ ಅವು ನಮ್ಮ ಭಾರತ ದೇಶ ಅಂದ್ ಬಂದ್ರೆ ಹೆಂಗೆ ಬಾರಿ ಸಂತೋಷ ಅಂದುಂಡು ಬಂದುಲೆ ಯಾನು ಹೆಚ್ಚಿಗೆ ಅದು ಪಾತ್ರರುಜಿ ಬಂದುಲೆ ಖಂಡಿತವಾದಲ್ಲ ಇಂಚಿತ್ನೊಂಜಿ ಎಡ್ಡೆ ಕೆಲಸ ಮಲ್ಪನಂಚಿತ್ನ ಈ ಕೇಶವ ಶಿಶು ಮಂದಿರದಕ್ಕಲು ಮಲ್ಪನಂಚಿತ್ನ ಪುಣ್ಯ ಕತೆಗೆ ನಮ್ಮ ಏರ್ಲ ದೇವರಿಗೆ ಚಿಟ್ಟಿ ಕೊರ್ದು ಒಂದೇ ಎಂಕ್ ಜಾತಿ ಬೋರ್ಡ್ ಪುಟದ್ ನಕಲು ಏರ್ಲ ಇಜ್ಜ ಉಲ್ಲನೆ ಬಂಡ್ಲೆ ಏರ್ಲ ನಮ್ಮ ದೇವರಿಗೆ ಚಿಟ್ಟಿ ಕೊರ್ದು ಯಾನು ಹಿಂದೂ ಆವಡು ಯಾನು ಕ್ರಿಶ್ಚಿಯನ್ ಆವಡು ಯಾ ಮುಸ್ಲಿಂ ಆವಡು ಪುಟದ್ ನಕಲು ಏರ್ಲ ಇಜ್ಜ ಒಂದು ನಮ್ಮ ಪ್ರಾರಬ್ಧ ನಮ್ಮ ಓವು ಜಾತಿಡು ನಮ್ಮ ಬೈದನ ಆ ಮಾತ ಜಾತಿನ ಗೌರವ ಮಲ್ಪುನ ತೊಟ್ಟುಗು ನಮ್ಮ ಜಾತಿನ ನಮ್ಮ ಪೂಜೆ ಮಲ್ಪುನ ಅಂಚಿತ್ನ ನಮ್ಮ ಮಹಾಮಲ್ಲ ಕರ್ತವ್ಯ ಅಂಚಾದ ಹತ್ರ ಹಿಂದೂ ಧರ್ಮದ ಪೂಜೆ ಬಂಡ ಶ್ರೀರಾಮಚಂದ್ರ ದೇವರನ ಪೂಜೆ ಪಣಪಿನನ್ನು ತೆರೆದು ನಮ್ಮ ಮಾತರ್ಲ ನೆಕ್ ಕೈ ಜೋಡೋಡು ಬಂದಲ್ಲ ಒಂಜಿ ಊರುಡು ಅವರ ಬರ್ಸನೆ ಬತಜಿಗೆ ಬರ್ಸನೆ ಇಜ್ಜಿಗೆ ಈಗ ಆ ಊರ್ದಕ್ಕಲು ಮಾತ ಒಟ್ಟಿಗೆ ಸೇರ್ದು ಒಂಜಿ ದೇವಸ್ಥಾನಡು ಆ ಈಶ್ವರ ದೇವಸ್ಥಾನ ಇತ್ತನ್ಗೆ ಆ ಊರುಡು ಆ ದೇವಸ್ಥಾನಡು ಮಾತ ಗ್ರಾಮಸ್ಥರು ಗ್ರಾಮದಕ್ಕಲು ಸೇರ್ದು ಪ್ರಾರ್ಥನೆ ಮಲ್ತರ್ಗೆ ದೇವರೇ ಎಲ್ಲ ಮಾತ ಎಂಕಲ್ನ ಇಲ್ಲಡಿತ್ತಿನ ಪೇರನ್ನು ಕಣತ್ತದ ಒಂಜಿ ಅಂಡದಿಯರಿಗೆ ಎಂಕಲು ಪೇರನ್ನು ಕಣತ್ತದ ಐತ ಮುಖಾಂತರ ಇರಗೆ ಅಭಿಷೇಕ ಮಲ್ಪುವ ಸಂತೃಪ್ತರಾಯನ ಇರು ಬರ್ಸ ಕೊರದು ಬುಳ ಮಲ್ಪ ಎಂಕಲಿಗೂ ಯೋಗ ಬ್ಯಾಗ್ಗನು ಕೊರಡು ಒಂದು ಮಾತ ಬಿರ್ಸೇರಿತ್ತರಿಗೆ ಯಾನ್ ನಂಚಿತ್ನಕಲು ಭಾರಿ ಬಿರ್ಸೇರು ಮಾತ ಎತ್ತೇರವಳು ಎನ್ನಂಚಿತ್ನ ಇವರಿ ಎನ್ನಿಗೆ ಮಾತ ಪೇರು ಕಣಪೇರು ಯಾನವರಿ ನೀರು ಕೊನೊಂಡ ದಾನೆವು ಪಣದು ಆಯಮೆಲ್ಲ ನೀರು ಪತಂಪೋಯಿಗೆ ಚೆರಿಗೆ ಮಲ್ಲ ದೀತೆರು ಕುಂಟುಕಡು ದೀತೆರು ಮಾತೆರ್ಲ ಕೊಣೋದು ಪೇರು ಮೈತೇರು ಯಾನವರಿ ನೀರು ಕೊಣೋದು ಮೈತೆ ಮನದಾನಿ ಕಾಂಡ ಅಂಡದ ಬಾಯಿದೆತ್ತದ ದೇವರಿಗೆ ಅಭಿಷೇಕ ಮಲ್ಪುಗಂತುನಗ ಅವಳು ನೀರೆತ್ತಿನ್ಗೆ ದಾದ ಬನ್ನಗ ಮಾತರ್ಲ ಎನ್ನಲಕ್ಕ ಬಿರ್ಸೇರೆ ಆಯ ಪೇರು ಕಣಪೆತ್ತ ಯಾನು ನೀರು ಕೊಂಡನೆ ಅಂಡೆ ಆಯ ಪೇರು ಕೊಣಪೆತ್ತ ಯಾನು ನೀರು ಕೊಂಡನೆ ಯಾನೊಂದು ಪಾತ್ರ ದಾಯಗನ್ ಬಂಡ ಬಂದುಲೆ ನಮ್ಮ ಮಾತರ್ಲ ಅಂಚಾವರ ಬಲ್ಲಿ ಕೇಶವ ಶಿಶು ಮಂದಿರದಕ್ಕಲು ಒಂಜಿ ಕನಸನ್ನು ಕಂಡದೇರು ಅಕಲೆಗೆ ಒಂಜಿ ಕೋಟಿ ರೂಪಾಯಿದ ಜಾಗಕ್ಕೆ ನೋಡೊಂದು ಆತೀತದ ಹತ್ತು ನಮಕ್ ಏತ್ ಸೇರುಂಡ ಆತೇನು ನಮಗೊರ್ಕ ಎಕಡು ಸ್ವಾಮಿಲು ನಮಕ್ ಪಂಡೇರು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎಂದು ನಮ ಇನಿ ಓಲು ಉಂತುದನ ಐಕ್ ಕಾರಣ ಕೋಡ ನಮ್ಮ ಎಂಚಿನ ಧರ್ಮ ಕರ್ಮ ಮಲ್ದನ ಐತ ಫಲವಾದ ನಮ ಇನಿ ಈ ಜನ್ಮನು ಪಡೆದಿನಿ ಈ ಮೂಲುಂತುದ ನಮ ಇನಿ ಎಂಚಿನ ಮಲ್ಪುವನ ಐತ ಫಲವಾದ ನಂಕಿ ಎಲ್ಲದ ಜನ್ಮ ತಿಕ್ಕೊಂಡು ದಾಯಗಂದು ಪಂಡ ಆತ್ಮ ಅಂತ ಪನ್ಪು ನಾವು ಅಮರ ಈ ದೇಹಗೂ ಮರಣ ಇತ್ತಿಂಡಲ್ಲ ಆತ್ಮಗೂ ಖಂಡಿತವಾದ್ಲ ಮರಣ ಇಜ್ಜಿ ನಮ್ಮ ತುಳುಟೊಂಜಿ ಗಾದೆ ಬನ್ಪು ಎಪ್ಪಲ ಅಯ್ಯೋ ದೇವರೇ ಆಯನ್ ತೂಲೆಗೆ ಮಲ್ಪುನೆ ಅನ್ಯಾಯ ಆಂಡಲ ದಿನೋಡು ದಿನ ಎಡ್ಡೆ ಒಂದು ಪೋಂದಲ್ಲಿ ಅವು ದಾಯಗಮ್ಮ ಅವು ದಾಯಗದ ಬಂಡ ಆಯ ದುಂಬುದ ಜನ್ಮೋಡ ಆತ್ಮಾತ ಎಡ್ಡಪ್ಪನು ಮಲ್ತದ ಈ ಜನ್ಮ ಪತಂಬೈದೆ ಅಂಚಾದ ಯಾನ್ ದಾದ ಪನ್ಪಿನ ಬಂಡ ನಮ್ಮ ಮಾತರ್ಲ ನಮ್ಮದು ಏತು ತೀರುಂಡ ಆತ ಇನಿಯೇ ನಮ್ಮ ಸಹಾಯ ಮಲ್ಪುಗ ಎಲ್ಲ ನಮ್ಮ ಉಲ್ಲನ ಇಜ್ಜನನ್ನು ನಂಕು ಗೊತ್ತಿಜ್ಜಿ ನಮ್ಮದು ತೀರ್ನೆ ಆತು ಈ ಕೇಶವ ಶಿಶು ಮಂದಿರದಕ್ಕಲು ಎಂಚಿನೇನು ಎನ್ನುದೇರ ಐಕ್ ನಮ್ಮ ಆಳಿಲ ಸೇವೆನೆ ನಮ್ಮ ಮಲ್ಪುಗ ಪಣಂದು ಇತ್ತೆ ನಮ್ಮ ಮಾಜಿ ಶಾಸಕರು ಪಂಡರು ಎಂಗಲ್ ಒಂಜಿ ಬತ್ತಿರ್ದು 25 ಲಕ್ಷ ರೂಪಾಯಿಲ ಎಂಗಳು ಒಟ್ಟು ಮಲ್ತು ಕೊರೊಂದಿಲ್ಲ ಅಂದ್ ಪಂಡರು ಅಂಚನೆ ಮಾತೆರ್ಲ ಅಕಲಕಲ್ನ ಸ್ಥಿತಿಗೆ ಅನುಸಾರವಾದ ಮಂಡಿತ ಕೊರಡು ಯಾನು ಎನ್ನಯ್ಯಸ್ತು ಶಕ್ತಿಯಾನುಸಾರವಾದ ಯಾನು ಖಂಡಿತವಾದಲ ಕೊರ್ಪ ಪಣಪಿನ ಒಂಜಿ ಪಾತೆರದ ಒಟ್ಟಿಗೂ ನಂಗೆ ಮಾತೆರ್ನಲ್ಲ ಬದುಕು ಶ್ರೀರಾಮಚಂದ್ರನ ಬದುಕಾವಡು ನಂಗೆ ಮಾತೆರಗಲ ಸುಖ ನೆಮ್ಮದಿ ಈ ಶ್ರೀರಾಮ ಪಟ್ಟಾಭಿಷೇಕ ಹೊಡೆದಾತ್ರ ಇಡೀ ಕಿನ್ಯ ಗ್ರಾಮಗತ್ತು ಇಡೀ ಭಾರತ ದೇಶಕ್ಕೆ ಒಳಿತಾವಡು ಪನ್ಮಿನ ದೊಟ್ಟಿಗೂ ನಿಖಿಲೆಗೆ ಮಾತೆರಗಲ ಎಡ್ಡಪ್ಪನು ಬಯಕದು ಎನ್ನರಡ್ಡು ಪಾತ್ರ ಉಂಟು ಅವಡು ತನ್ನ ಸಹಕಾರ ಏಪಲ ಉಂಡು ಪಂಡೇರು ಚಲನಚಿತ್ರ ನಿರ್ಮಾಪಕರಾದು ಉದ್ಯಮಿಯಾದ ಧಾರ್ಮಿಕ ಕ್ಷೇತ್ರಗಳ ಸೇವೆ ಸಂದಾವನಾರು ಅರ್ನ ಪಾತೆರಗು ಸೊಲ್ಮೆ ಸಂದಾವೊಂದು ಸಭೆಲೇಸದ ಮುಗಿತಲದ ಹಂತಗೂ ಬರಂದುಲ್ಲ ಇನಿತ ಈ ಒಂಜಿ ಸಭೆಲೇಸಿಗೆ ಮುಗಿತಲದ ಸಂಪ್ರದಾಯದ ಸೊಲ್ಮೆ ಸಂದಾಯರು ಶ್ರೀಯುತ ವಸಂತ ದೇವಾಡಿಗ ತಲಪಾಡಿ ನಿರೂಪಣೆ ಮಲ್ತಿಂಚಿತ್ತಿನ ವಿದ್ಯಾಧರ್ ಶೆಟ್ರು ಆಡಳಿತ ನಿರ್ದೇಶಕರೇ ಪೋಸಕೊರಲೆ ಸುದ್ದಿಗೊಂಚಲೆ ಬೆರೆಗೆ ಪ್ರೀತಿಪೂರ್ವಕ ಸೊಲ್ಮೆ ಸಂದಾಯಿತ ಮಲ್ತೊಂದು
ಅದೇ ರೀತಿ ಈ ಒಂಜಿ ಶಿಶು ಮಂದಿರ ಸುಮಾರು 20 ವರ್ಷ ತುಂಬ ಸ್ಥಾಪನೆ ಆನಾಗ ಐತ ಸ್ಥಾಪಕ ಸದಸ್ಯರಾದ ಆ ಪೊರ್ತರ ಒಂಜಾತ್ ಪೂರ್ವದಿನ ವಿದ್ಯಾಧರ್ ಶೆಟ್ಟರಿಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ಇನ್ನಿತ ಸಭಾ ಕಾರ್ಯಕ್ರಮದ ಗುರುಕಾರರಾಯನ ಶ್ರೀಯುತ ಸುರೇಶ್ ಭಂಡಾರಿ ಕಡಂದಲೆ ಬೇರೆ ಮತ್ತು ಕೇಶವ ಶಿಶು ಮಂದಿರ ರಿಜಿಸ್ಟರ್ಡ್ ಕಿನ್ಯ ಇದರ ಆಶ್ರಯದಲ್ಲಿ ಜರುಗುತ್ತಿರುವ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಧಾರ್ಮಿಕ ಸಂದೇಶದೊಂದಿಗೆ ಆಶೀರ್ವಚನವನ್ನು ನೀಡಿದಂತಹ ರಾಮಕೃಷ್ಣ ಮಠ ಮಂಗಳೂರಿನ ಪರಮ ಪೂಜ್ಯ ಶ್ರೀ ಶ್ರೀ ಧರ್ಮವೃತಾನಂದ ಸ್ವಾಮೀಜಿಯವರ ಪಾದ ಪದ್ಮಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಂತಹ ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನ ಬಾರ್ಕೂರು ಇದರ ಆಡಳಿತ ಮುಕ್ತೇಸರಾದ ಶ್ರೀ ಸುರೇಶ್ ಭಂಡಾರಿ ಕಡಂದಲೆ ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಮಾಜಿ ಶಾಸಕರಾದಂಥ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರಿಗೆ ಶ್ರೀರಾಮ ಪಟ್ಟಾಭಿಷೇಕ ಉತ್ಸವ ಸಮಿತಿಯ ವತಿಯಿಂದ ಅವರಿಗೆ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಶ್ರೀ ಅಧ್ಯಕ್ಷರು ಭಗವತಿ ತೀಯ ಸಮಾಜ ಉಳ್ಳಾಳ ಇದರ ಶ್ರೀ ಚಂದ್ರಹಾಸ್ ಉಳ್ಳಾಳ ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಆಡಳಿತ ಮುಕ್ತೇಸರಾದಂಥ ಶ್ರೀ ಮಲರಾಯ ಧೂಮಾವತಿ ಬಂಟ ದೇವಸ್ಥಾನ ಕಿನ್ಯ ಬೆಳೆರಿಂಗೆ ಇದರ ಆಡಳಿತ ಮುಕ್ತೇಸರಾದ ಶ್ರೀ ಬಾಲಕೃಷ್ಣ ಸಾಮಾನಿ ಶಾಂತಿಗಿತ್ತು ಇವರಿಗೆ ನಮ್ಮ ಸಮಿತಿ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಶೋಭೆಯನ್ನು ಹೆಚ್ಚಿಸಿದಂಥ ಶ್ರೀಮತಿ ಸೇವಂತಿ ಬಾಲಕೃಷ್ಣ ಸಾಮಾನಿ ಇವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂಥ ಜಿಲ್ಲಾ BJP ಕಾರ್ಯದರ್ಶಿ ಶ್ರೀ ಸತೀಶ ಕುಂಪಳ ಇವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನ್ಯಾಯವಾದಿಗಳು ಮಂಗಳೂರಿನ ಪ್ರಸಿದ್ಧ ನ್ಯಾಯವಾದಿಗಳಾದಂಥ ಮೋಹನ್ ರಾಜ್ KR ಇವರಿಗೆ ನಮ್ಮ ಸಮಿತಿಯ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸ್ತಾವನೆಯನ್ನು ಮಾಡಿದಂಥ ಯೋಗಾಚಾರ್ಯರು ಬೆಳ್ಳೂರು ಶ್ರೀಮಾತಾ ಸೇವಾಶ್ರಮ ನೀರುಳಿಕೆ ಅದರ ಶ್ರೀ ಪುಂಡರೀಕಾಕ್ಷರಿ ಅವರಿಗೆ ನಮ್ಮ ಸಮಿತಿಯ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಸಮಿತಿಯ ಅಧ್ಯಕ್ಷರಾದ ಶ್ರೀ ಮಧುಸೂದನ್ ಆಯರ್ ಮಂಗಳೂರು ಇವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಅವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ನಮನಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಪ್ರಧಾನ ಸಂಚಾಲಕರಾದ ಶ್ರೀ ಚಂದ್ರಹಾಸ್ ಅಡ್ಯಂತಯ್ಯ ಅವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂಥ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ನಾರಾಯಣ ಕಜೆ ಇವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ಕೃತಜ್ಞತೆಗಳು. ಕೇಶವ ಶಿಶು ಮಂದಿರ ಇದರ ಅಧ್ಯಕ್ಷರಾದ ಶ್ರೀ ಶಿವರಾಮ ಶೆಟ್ಟಿ ಶಾಂತಿಗುತ್ತು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಿಂದ ನಿರ್ವಹಿಸಿದಂತಹ ಹೊಸಕುರಲ್ ಸುದ್ದಿಗೊಂಚಿಲ್ ಇದರ ಆಡಳಿತ ನಿರ್ದೇಶಕರಾದ ಶ್ರೀ ವಿದ್ಯಾಧರ ಶೆಟ್ಟಿ ಇವರಿಗೆ ಕೂಡ ನಮ್ಮ ಸಮಿತಿಯ ವತಿಯಿಂದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ.